ಪ್ರಸಾದನ್ನೇ ಬರ್ತಾರೆ. ಗುಡ್ ಮಾರ್ನಿಂಗ್ ಪನದಲ್ಲಿ. ಗುಡ್ ಮಾರ್ನಿಂಗ್ ಪ್ರಸಾದನ್ನ. ಹಾಯ್ ಶಾಂತಿ ಸಿಸ್. ರವಿ ಅವರೇ ವೆಲ್ಕಮ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ ಕೂಡ. ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ ಎಲ್ಲರದ್ದು? ಕ್ಯಾಮ್ರಾಮ್ಯಾನ್ ಪ್ರಸಾದ್ ಜೊತೆ ಆಂಕರ್ ಸಂಗೀತ ನಿರಂತರ ಸುದ್ದಿಗಾಗಿ ನೋಡುತ್ತಾ ಇರಿ ಶ್ರೀ ದುರ್ಗಾ ಚಾನಲ್. ಸೂಪರ್ ಸೂಪರ್ ಅಂತ ಹೇಳಿ ಸಂಗೀತ ಅಕ್ಕ ಇರಿಗೆ ವಿಷಯ ಗೊತ್ತುಂಡ ಇಜ್ಜಿ ದಾದೆ ಪಲ್ಲೆಗೆ ಚಾಡೆ ಸಿಸ್ ದಾದೆ ತಿಂಡಿ ನೀರು ದೋಸೆ ಶಾಂತಿ ಸಿಸ್. ರವಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ರವಿ ಅವರು, ಥ್ಯಾಂಕ್ ಯು ಸೋ ಮಚ್. ಹಾಯ್ ಪ್ರಸಾದ್ ಬ್ರೋ, ಗುಡ್ ಮಾರ್ನಿಂಗ್ ಬಂದ. ಬಿಸಿಬೇಳೆ ಬಾತ್ ತಿಂದು ಎಷ್ಟೆಷ್ಟು? ಹೌದಾ, ನಿಮ್ಮ ಕಡೆ ಎಲ್ಲ ಬಿಸಿಬೇಳೆ ಬಾತು, ಟೊಮೆಟೊ ಬಾತ್ ಅದೆಲ್ಲ ಮಾಡ್ತಾರಲ್ಲ. ನಮ್ಮ ಕಡೆ ಇಲ್ಲಿ ದೋಸೆ, ಉದ್ದಿನ ದೋಸೆ, ಮಸಾಲೆ ದೋಸೆ, ತುಪ್ಪ ದೋಸೆ ಅದೆಲ್ಲ ಮಾಡ್ತಾರೆ ರವಿ ಅವರೇ. ನಿಮ್ಮದು ಬಿಸಿಬೇಳೆ ಬಾತ್, ವಾಂಗಿ ಬಾತ್ ಹಾಗೆಲ್ಲ ಮಾಡೋದಲ್ಲ. ಎಂಕೆ ಗೊತ್ತಿದ್ದಿ ಪಕ್ಕ ಇರೆಗೆ ಎಂಚವ ಯಾರು ಬಂದ್ಬಿಡಿ ತಕ್ಕ. ಓ ದೇವ ಪ್ರಸಾದನ್ನ ಶಾಂತ ಸಿಸ್ ಒಂದು ಆಟುಕೊಳ್ಳೋದಲ್ಲೇನು. ಅಯ್ಯೋ ದೇವ ಶಾಂತಿ ಅಂದಿ ಶಾಂತಿ ಹೊರಗೆ ಎಂಡಿಗೆ ನೀರು ಗೊತ್ತುಂಡ ಇರೇಗ ಜ್ಞಾನವಲ್ಲ ಮಲ್ಲ ವಿಷಯ ಪಂದೆನ್ಯ ಒಂದು ತೂನಾಗಣತೆ ಅರಿವು ಗೊತ್ತಿಜ್ಜಿಗೆ. ಅಯ್ಯೋ ದೇವ. ಶಾಂತಿ ದಾದ ತಿಂಡಿಯೇ ಪ್ರಸಾದನ ತಿನ್ನದೆ. ಎಂತ ತಿಂಡಿ ಪ್ರಸಾದನ್ನ, ಎಂತ ತಿಂಡಿ ಶಾಂತಿಸ್? ರವಿಯವರಿಗೆ ಬಿಸಿಬೇಳೆ ಬಾತ್. ಪೋವ ಸಿಸ್ ಮನದಲ್ಲೇರಿ ಎಂಕು ಕೋಡೆ ಪೋವ. ನಾನು ಕೋಡೆ ಪೋವ ಮಲ್ದೀನಿ. ನೀರು ದೋಸೆ. ನಾನು ಇದ್ದೇನೆ. ಹಾಯ್ ಪಾರಿವಾಳ, ವೆಲ್ಕಮ್. ಹೇಗಿದ್ದೀರಾ ಪಾರಿವಾಳ? ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ನಾನು ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಬನ್ನಿ 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 ಬನ್ನಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಶಾಂತ ಸಿಸ್. ಯಾನ್ ಇಸ್ಸೆ ಬೆಡ್ಡೆ ಉಳ್ಳು. ಓಹೋ ಮೈ ಗಾಡ್, ಬೆಡ್ಡೆ ನನಗೆ ಬೆಡ್ ಕಾಪಿ ಬರೋಡು ಪ್ರಸನ್ನ. ಈರ್ ಬೆಡ್ ಕಾಪಿ ಬರೋಡು ಶಾಂತಿ ಸಿಸ್. ಸೂಪರ್ ಸಪೋರ್ಟ್ ಬಿಡ್ಲೆ. ಥ್ಯಾಂಕ್ ಯು ಶಾಂತಿ ಸಿಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು. ಇಲ್ಲಿ ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಬಿಸಿಬೇಳೆ ಬಾತ್, ಟೊಮೆಟೊ ಬಾತ್. ಹೌದೌದು, ಪುಳಿಯೋರೆಗೆ ಉಪ್ಪಿಟ್ಟು ಬೆಳಿಗ್ಗೆ ಟೈಮ್. ಹೌದೌದು, ನಿಮ್ಮ ಕಡೆ ಹಾಗೆಲ್ಲ ಮಾಡ್ತಾರೆ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ. ನಮ್ಮ ಕಡೆ ಎಲ್ಲ ದೋಸೆ ಚಪಾತಿ ಮಾಡ್ತಾರೆ, ದೋಸೆ ಮಾಡ್ತಾರೆ, ಉದ್ದಿನ ದೋಸೆ ಮಾಡ್ತಾರೆ. ಹಾಗೆಲ್ಲ ಡಿಫ್ರೆಂಟ್ ಅಲ್ಲ ತಿಂದಿದ್ದೆಲ್ಲ. ನಮ್ದಿಲ್ಲಿ ಬಿಸಿಬೇಳೆ ಬಾತು, ಟೊಮೆಟೊ ಬಾತು, ಬಾಂಗಿ ಬಾತ್ ಎಲ್ಲ ಕಡಿಮೆ ಮಾಡುದು. ಓಯ್, ನಾನು ಇರುವಾಗ ಆಟ ನಡೆಯಲ್ಲ. ಯಾವ ಆಟ ಇಲ್ಲಿ ಆಡ್ತಾ ಇದ್ದೀವಿ? ಯಾರು ಆಟ ಆಡ್ತಾ ಇದ್ದಾರೆ? ಪಾರಿವಾಳ ಶಾಂತಿ ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಶಾಂತಿ ಶುರು ಆಂಡ್ ಶಾಂತಿ ಅನ್ನೋದಲ್ಲಿ ದಾದಿ ಶುರು ಆಂಡ್. ಅನೀಶ್ ಬರ್ತೀರ. ಹಾಯ್ ಅನೀಶ್, ಗುಡ್ ಮಾರ್ನಿಂಗ್. ಅನೀಶ್ ಚಾ ಪರಿಯರ ತಿಂಡರ ದಾದ ತಿಂಡರು ದಾದ ಪರಿಯರು ಲೈವ್ಗೆ ಬಂದವರು ಲೈಕ್ ಕೊಡದಿದ್ರೆ ಒಂದೊಂದು ಲೈಕ್ ಕೊಡಿ. ದಾದ ಸ್ಪೆಷಲಿ ನೀ ಚಾ ಪರಿಯರಕ್ಕೆ ಬಂದಿರ ಅನೀಶ್. ಎಂಕಿ ನೀರು ದೋಸೆ ಚಟ್ನಿ ಅಂದು ಪ್ರಸಾದ್ ಬ್ರೋ ಮರ್ಲೈಕು ಅನ್ನೋದಲ್ಲಿ ದಾದಾಡಿಯೇ ಪಾರಿವಾಳದ ಬಂದ್ಬಿಡ. ಶಾಂತಿಸ್ ಸಪಡಲೇರು. ಥ್ಯಾಂಕ್ ಯು ಶಾಂತಿಸ್. ಹಾಯ್ ಬರೋದಿಲ್ಲ ಅನೀಶ್. ಆಡು ಚಾ ಎಂಗೆ ನೀರು ದೋಸೆ ನಮಗ ಪೂರ ನೀರು ದೋಸೆ. ನೀರು ದೋಸೆ ಶಾಂತಿಸ್ ಮೂಲೆಯನ್ನ ದೊಂಬರಾಟ ಆವೊಂದುಂಡಾಕೆ ಮೂಲೆಯನ್ನ ದೊಂಬರಾಟ ಆವೊಂದುಂಡದ. ಆದರೆ ನನ್ನ ಜೊತೆ ನವರಂಗಿ ಆಟ ಆಡುವವರಿಗೆ ಸಂಗೀತ. ಓ ಅವರಿಗ ಯಾರಂದ್ರೆ ನನ್ಗೆ ಗೊತ್ತಿಲ್ಲ. ನೀವು ಹೇಳ್ತಾ ಇರಿ ಪಾರಿವಾಳ, ನಾನು ಓದ್ತೇನೆ ಅಂದೆ ಅನ್ನೋದಿಲ್ಲ. ಶಾಂತಿ ಸಪೋರ್ಟಲ್ಲಿರು. ವಾ ಡೊಂಬರ ಆಟನ, ವಾ ನವರಂಗಿ ಆಟನ ಹೆಂಗ್ ಗೊತ್ತಿದ್ದಿ? ಪ್ರೀತಿ ಓಲೇರು ಬೈಚಿರಿ ಪ್ರೀತಿಸ್ ಬರ್ಬೇರು ಜೋಕ್ಲೇನ್ ಶಾಲೆ ಪುರ ಕಡಪುರ ಇಡತೆ. ಶಾಂತಿ ಸಪೋರ್ಟ್ ಉಳ್ಳೇರು. ಥ್ಯಾಂಕ್ ಯು ಶಾಂತಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಶಾಂತಿ. ನೀನು ಕಾಣಿದೆ ಜೋದೆ ಚಳಿ ಸ್ಟಾರ್ಟ್ ಆಗ್ತದೆ ಮುರಳಿಪುರ ಬರ್ಸತ್ತೆ. ಇನ್ನು ಒಂದು ಚಳಿ ಉಳ್ಳು, ಚಳಿ ಎಲ್ಲ ಕೊಂಡು ಕಾಣ್ ಲಕ್ನಾನಿ ಸ್ಟಾರ್ಟ್ ಆಗ್ತದೆ. ಪ್ರೀತಿ ಲೈವ್ ಮಲ್ಪುಜರ ಪಲ್ಲೆ ಇತ್ತೆ ಮಲ್ಪುಜೇರಿ. ಒಂದೇ ದಿನ ಬುಡ್ದು ಮಲ್ಪುಯಿರ್ ಲೈವ್ ಆರ್ ಅವೇ ಒಂದೇ ದಿನ ಬುಡ್ದು ಮಲ್ಪುಯಿರ್ ಲೈವ್. ಪನ್ಪನಕ್ಲೆಗ್ ಮರ್ಲು ಸಿಸ್ ಪನದಲ್ಲೇ ನನ್ನ ಜೊತೆ ಆಟ, ಬೆಂಕಿ ಜೊತೆ ಸರಸ ಒಂದೇ ಹುಷಾರ್. ಬೆಂಕಿ ಪಾರಿವಾಳ ಇದು. ಓಕೆ ಓಕೆ. RCB ಅವರು ಬಂದ್ರು. ಗುಡ್ ಮಾರ್ನಿಂಗ್, ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಚಾನಲ್ ಇದೆಯಾ RCB ಅವರೇ? ಮೂಲ ಉಂಡು ಸಿಸ್ ಚಳಿ ಮೂಲು
ಮುರನ್ನಿ ಶುರು ಆತು ಎಂಗ್ಲಿಗೆ ಇನಿ ಸ್ಟಾರ್ಟ್ ಆತೀನಿ ಇನಿ ಗೊತ್ತಾಪುಂಡು ಚಳಿ ಬಂದು ಮಂಜು ಸಿಸ್ ಬರ್ತೀರು ಹಾಯ್ ಮಂಜು ಸಿಸ್ ಗುಡ್ ಮಾರ್ನಿಂಗ್ ಪನೊಂದುಲ್ಲೇರು ಸಂಗೀತ ಸಿಸ್ ಗುಡ್ ಮಾರ್ನಿಂಗ್ ಪನೊಂದುಲ್ಲೇರು ಹಾಯ್ ಮಂಜು ಸಿಸ್ ಗುಡ್ ಮಾರ್ನಿಂಗ್ ಚಾ ಪರೀರಾ ತಿಂದಾರ ದಾದ ತಿಂದಾರು ಅನಿಶಾ ವಾ ವಾವ್ ಪನೊಂದುಲ್ಲೇರು ಶಾಂತಿ ಸಪೋರ್ಟ್ ಲೈಕ್ ಪನೊಂದುಲ್ಲೇರು ಥ್ಯಾಂಕ್ ಯು ಮಂಜು ಸಿಸ್ ಥ್ಯಾಂಕ್ ಯು ಶಾಂತಿ ಸಪೋರ್ಟಲ್ಲಿದ್ದಾರೆ ಚಾ ಪರಿಯ ಎಂಕ ತಿಂಡಿ ನೀರು ದೋಸೆ ಇನಿ ನೀರು ದೋಸೆ ಡೇ ಎಂಕಲ ನೀರು ದೋಸೆ ಒಕ್ಕ ಅನಿಶ್ಗೆ ನೀರು ದೋಸೆ ಈರೆಗೆ ನೀರು ದೋಸೆ ನಾನು ಎರೆ ಪುರ ನೀರು ದೋಸೆ ಎಂದು ತುಕ್ಕ ಮಂದಿರಿ ಮುಸ್ಕು ಪಾರ್ದು ಜೆಪ್ಪುಲಿ ಸಿಸ್ ಅಂದಿ ಭಾರಿ ಆಸೆ ಅಪ್ಪು ಚಲಿದ್ದು ನಾವು ಮಂದಿರಿ ಮುಸ್ಕು ಪಾರ್ದು ಜೆಪ್ಪರೆ ಆಡ ನಮ್ಮ ಬೇಲೆ ಉಂಡತಿ ಶಾಂತಿ ಸಿಸ್ ನಾಲ್ಕು ಎರಡು ದೀಪ ಆದ ನಂಗೆ 5 ಗಂಟೆ ಒಂದು 10 ನಿಮಿಷ ಒಂಚೂರು ದುಡ್ಡು ಬರ್ಪುಂಡು 4 ಹೋಗು ಲಕ್ಕದು ಬೊಕ್ಕ ಬೇಲೆ ಸ್ಟಾರ್ಟ್ ಆಪುಂಡು ಜೋಕ್ಳಿಗೆ ಒಂದು ಮಲ್ಪರೆ ಟಿಫಿನ್ ಮಲ್ಪರೆ ಈಜಲ ಶೋಕುಡು ಜೈದು ಬಂದಿರ್ಬೋದು ಏತದ್ದು ಗುಡ್ ಮಾರ್ನಿಂಗ್ ನವೀನ್ ಬ್ರೋ ಬರೋದಿಲ್ಲೇರು ಹಾಯ್ ನವೀನ್ ಬ್ರದರ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ನವೀನ್ ಬ್ರೋ ಬರ್ತೀರಾ ನವೀನ್ ಬ್ರೋ ಬರ್ತೀರಾ ಲೈಕ್ ನನ್ನ ಬರೋದಿಲ್ಲ ಥ್ಯಾಂಕ್ ಯು ನವೀನ್ ಬ್ರೋ ಗುಡ್ ಮಾರ್ನಿಂಗ್ ಎಮ್ ಸಿ ಸಿಸ್ ಗುಡ್ ಮಾರ್ನಿಂಗ್ ಶಾಂತಿ ಸಿಸ್ ಗುಡ್ ಮಾರ್ನಿಂಗ್ ಮಂಜು ಸಿಸ್ ಗುಡ್ ಮಾರ್ನಿಂಗ್ ಅವು ಎಮ್ ಸಿ ಏರಿಯೇ ಎಮ್ ಸಿ ಸಿಸ್ ಏರೋ ಗುಡ್ ಮಾರ್ನಿಂಗ್ ನವೀನ್ ಬ್ರೋ ತುಳು ನಮ್ಮ ತುಳುಗಡೆ ಅವ್ರು ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರು ಗುಡ್ ಮಾರ್ನಿಂಗ್ ಹಾಯ್ ನವೀನ್ ಬ್ರೋ ಗುಡ್ ಮಾರ್ನಿಂಗ್ ಮಾಡೋದಿಲ್ಲ ಶಾಂತ ಸಿಸ್ ಸಡ್ಕ ಉಂಡದಾಯಿಯೇ ಸಡ್ಕದಾಯಿಯೇ ಲೈಕ್ ನಾನು ನವೀನ್ ಬ್ರೋ ನಮಸ್ತೆ ಮಾಡೋದಿಲ್ಲ ಪ್ರಸಾದ್ ಬ್ರೋ ಬೋಡ ಪ್ರಸಾದ್ ಬ್ರೋ ದಾಯಿ ಸಡ್ಕದಾಯಿಯೇ ದೋಸೆ ಲಕ್ಕುಜಾ ಶಾಂತಿ ಸಪೋರ್ಟುಲ್ಲೇರು ಹಾಯ್ ನವೀನ್ ಪಾರಿವಾಳ ಅಂತ ಹೇಳ್ತಾ ಇದ್ದಾರೆ ನವೀನ್ ಬ್ರೋ ಶಾಂತಿ ಸಪೋರ್ಟುಲ್ಲೇರು ಎಮ್ ಸಿ ಸಿ ಸೀರಿಯೋ ಎಮ್ ಸಿ ತೆಂಗೆ ಎಮ್ ಸಿ ಸಿ ಸಾಧನ ಅಯ್ಯೋ ನಾನು ಏನು ಮುದ್ದೆ ಬರ್ಪಡುವಾರ ಎಮ್ ಸಿ ಅಲ್ಲ ಎಮ್ ಸಿ ಮಲ್ದಿನೇ ಇಜ್ಜಿ 2,000 ರೂಪಾಯಿ ಕೋಡಿನೇ ಇದನ್ನು ನೈಸ್ ಲೈವ್ ಬರೋದಿಲ್ಲೇರು ಶಾಂತಿಸ್ ಬೆಚ್ಚ ಮಲ್ತು ದೀದು ಬಿಡು ಅವನು ಬೆಚ್ಚ ಮಲ್ತು ದೀದು ಬಿಡೋಡಿಗೆ ಟೈಟಲ್ ಸೂಪರ್ ಎಡ್ಡೆ ಟೈಟಲ್ ಗುಡ್ ಮಾರ್ನಿಂಗ್ ಪ್ರಸಾದ್ ಬ್ರೋ ಬರೋದಿಲ್ಲೇರು ಅಂಚಿಡಿ ಮಲ್ಪುಡು ಪ್ರಸಾದ್ ಬ್ರೋ ಬರೋದಿಲ್ಲೇರು ನವೀನ್ ಬ್ರೋ ಗುಡ್ ಮಾರ್ನಿಂಗ್ ಲೈಕ್ ಡನ್ ಬರೋದಿಲ್ಲೇರು ಮೂಜೆಟ್ ಲೈಕ್ ಕೊರಿಯರು ಎದುರು ತಿಕ್ಕೋಡು ಅಂಚೆಡು ಮಲ್ಪುಡು ಅಂದಂದು ಶಾಂತಿ ಸಂಚರಿ ಮಲ್ಪೇರು ನನ್ನ ಏನು ಕಿತ್ಕೊಳ್ಳೋಕ್ಕಾಗಲ್ಲ ಕಳ್ಳಿ ಹೈಡಲ್ಲಿದ್ದಾರೆ ಬಾ ಇದೇ ನಿನಗೆ ಅಯ್ಯೋ ದೇವಾ ಎಂಥದ ಪಾರಿವಾಳ ಮೆಸೇಜ್ ಪೂರ ಗಾಲಿ ಆಂಡು ನನ್ನ ಪೂರ ರಪ್ಪ ಮೆಸೇಜ್ ಬರೋಡು ಈಗಿನ ಮಗ ಪದ್ಯ ಸ್ಟಾರ್ಟ್ ಆಪು ನೆನ್ನ ಸೂಪರ್ ಸಪೋರ್ಟಲ್ಲಿದ್ದಾರೆ ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಏನೇ ಬರಲಿ ಯಾರಿಗೂ ಸೋತು ತನೆಯಬಾಗದು ಎಂದಿಗೂ ನಾನು ಹೀಗೆ ಇರುವೆ ಎಂದು ನಲಿಯುವುದು ಹೀಗೆ ನಗುತ್ತಲಿರುವುದು ಸಂಗೀತಕ್ಕ ಕೆಲವು ಓದೋಚಿ ಮೋನೋಗು ಪ್ರಾಬ್ಲಮ್ ಆಪುಣ್ಗೆ ಅಂದಿಯೇ ಅಂಚುಂಡ ಓವೇನು ಓದಿರ ಬಲ್ಲಿಂದೆ ಗೊತ್ತಾಪುಜಿ ಮಾರ್ರೆ ಫುಲ್ಲು ತೆಲಿಕೆ ಖುಷಿಯೋ ಖುಷಿ ಪನ್ನದುಲ್ಲೇರು ಎನ್ನ ಎದುರು ದಾಲ ನಡಪಂದು ಪ್ರಸಾದ್ ಬರದುಲ್ಲೇರು ಶಾಂತಿಸ್ ಇದು ಹಳೆ ಪಾರಿವಾಳಲ್ಲ ಬದಲು ಸಂಗೀತ ಅಲ್ಲ ಬದಲು ಪಾರಿವಾಳವ ಕಠಿಣ ತಲ ತಾವು ಕಲ್ದಿನಿ ಇಜ್ಜಿ ನವೀನ್ರು ಆಯ್ತು ಬಾಕಿಂಡು ಪೂರ ಕಲ್ಪುನ ಬರೆಯದಿಲ್ಲದೆ ತೊಂದಿಜ್ಜಿ ಅವೇ ನಡೇಲ ಇನ್ ಕಲ್ದೀನಿ ಖಾಲಿ ಶಾಂತಿ ಸೂಪರ್ ಪನ್ನದುಲ್ಲೇರು ಫುಲ್ಲು ತೆಲಿಕೆ ಖುಷಿಯೋ ಖುಷಿ ಅಂದು ಮಂಜು ಸಿಸ್ ತೆಲಿಕೆ ಅರ್ಪುಂಡು ಕೆಲವು ಕೇನಾಗಿ ಸಡ್ಕದ ಬುರ ಕೇನಾಗ ಎನ್ನ ಸುದ್ದಿಗೆ ಬರೋಡು ದಿವ ಪ್ರಶಸ್ತಿ ಹೆಚ್ಚಿ ಶಾಂತ ಸಿಸ್ ಮಂಜು ಸಿಸ್ ಸೂಪರ್ ಸಪೋರ್ಟುಲ್ಲೇರು ಮಂಜು ಸಿಸ್ ಸಪೋರ್ಟುಲ್ಲೇರು ಥ್ಯಾಂಕ್ ಯು ಕಟಿಲ ತಲ ತಾಪೀಟೋಡು ಮಲ್ಲಿಗೆ ದಲಂಕಾರೋಡು पूत पूजे कई कोनुना कटीलेश्वरी उडल तलता मंड
ಜಯ ಜಯ ಶ್ರೀ ಭ್ರಾಮರಿ ಜಯ ಜಯ ಪರಮೇಶ್ವರಿ ದುರ್ಗಾ ಪರಮೇಶ್ವರಿ. ఆతేవు కల్దీని ఒడే ముట్టాండు రెడ్ లైన్ ఓಕೆ ಓಕೆ రెడ్ ಲೈನ್ ಪಂಡಿ ಆತೆ ಕಲ್ದಿದ್ದೆವು ಬಕ್ಕಲನ ಮಸ್ತ್ ಉಂಟು ಕಲ್ಪರೆ. ಕೆಲವು ಕಿತ್ತೋದು ನನ್ನ ಮಕ್ಕಳಿದ್ದಾರೆ ಯಾಕೋ ಜಾಸ್ತಿ ಹಾರಾಟ ಮಾಡ್ತಿದ್ದಾರೆ ಅಂತ ಬಿಸಿ ಮಾಡ್ತೇನೆ. ಹಾಯ್ ದುರ್ಗಿ ಅಕ್ಕ ಅಂತ ಹೇಳ್ತಾ ಇದ್ದಾರೆ ಜಗ್ಗಣ್ಣ. ಹಾಯ್ ಜಗ್ಗಣ್ಣ. ನಾನು ಶಂಕನಾದ ಅವನು. ಹಾಯ್ ದುರ್ಗಿ ಅಕ್ಕ ಬಂದರೆ ಜಗ್ಗಣ್ಣ. ಹಾಯ್ ಜಗ್ಗಣ್ಣ ವೆಲ್ಕಮ್. ಚಾಪರಿಯರ ತಿಂಡರಾ ಬ್ರೋ ರವಿ ಅವರು ಬಂದ್ರು. ಹಾಯ್ ರವಿ ಅವರೇ ವೆಲ್ಕಮ್. ಲೈಕ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ರವಿ ಅವರೇ, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದದಕ್ಕೆ. ನವೀನ್ ಅವರು ಹಾಯ್ ಜಗ್ಗು ಬ್ರದರ್ ಅಂತ ಹೇಳ್ತಾ ಇದ್ದಾರೆ ಪಾರಿವಾಳ. ಹಾಯ್ ಶಾಂತಿ ಅಕ್ಕ ಅಂತ ಹೇಳ್ತಾರೆ ಜಗ್ಗಣ್ಣ. ಶಾಂತಿ ಸಿಸ್ ಸಪೋರ್ಟಲ್ಲಿದ್ದಾರೆ. ಶಾಂತಿ ಸಿಸ್ ಕಲ್ಲು ತುಂಬುದು ಪಾಡ್ ಎರಿಗಿ. ಹಾಯ್ ನವೀನ್ ಬ್ರೋ ಬನ್ನದುಲ್ಲೇರು ಜಗ್ಗಣ್ಣೆ. ಹಾಯ್ ಜಗ್ಗಣ್ಣ ಬನ್ನದುಲ್ಲೇರು ಶಾಂತಿ ಸಿಸ್. ಜಗ್ಗಣ್ಣಗೆ ಜೈ ಅಂತ ಹೇಳ್ತಾ ಇದ್ದಾರೆ ಪ್ರಸನ್ನ. ಹಾಯ್ ಪ್ರಸಾದ್ ಬ್ರೋ ಬನ್ನದುಲ್ಲೇರ. ಪ್ರೀತಿ ಸಿಸ್ ಬರ್ತೀರು. ಹಾಯ್ ಪ್ರೀತಿ ಸಿಸ್ ವೆಲ್ಕಮ್. ಗುಡ್ ಮಾರ್ನಿಂಗ್ ಬನ್ನದುಲ್ಲೇರು. ಗುಡ್ ಮಾರ್ನಿಂಗ್ ಪ್ರೀತಿ ಸಿಸ್. ಚಾ ಪರಿಯರ ತಿಂಡರ ದಾದ ತಿಂದರು ಜಗಣ ಚಾ ಪರಿಯರೇ. ರವಿ ಬ್ರೋ ಚಾ ಕುಡಿದ್ರಾ ತಿಂದ್ರಾ. ಹಾಯ್ ಜಗಣ್ಣ ಅಂತ ಹೇಳಿದ್ರೆ ಪ್ರೀತಿ ಕೂ ಅಂತ ಹೇಳ್ತಿದ್ದೆ. ಹಾಯ್ ಶಾಂತಿಸ್ ಅಂತ ಹೇಳ್ತಿದ್ದೆ ಜಗಣ್ಣ. ಜಗ್ಗು ಬ್ರೋ ನಮಸ್ತೆ ಗುಡ್ ಮಾರ್ನಿಂಗ್ ಬಂದುಲೇರು. ಹಾಯ್ ಪ್ರೀತಿ ಬ್ರೋ ದಾದಿ ಪ್ರೀತಿ ಸಿಸ್ಸಿ ಅಂದು ಬಾಡೋಡು ಮರಳು ಕಟ್ಟನಾಗ ಪ್ರಸಾದ್ ಬ್ರೋ ಬರೋದುಳ್ಳೇರು. ಪ್ರೀತಿ ಅವರೇ ಸತೀಶ್ ಅವರೇ ಜೈ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಮಂಜಣ್ಣ ಅಂತ ಹೇಳ್ತಾ ಇದ್ದಾರೆ ಜಗ್ಗಣ್ಣ. ಹಾಯ್ ಪ್ರೀತಿ ಸಿಸ್ ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರೆ ಶಾಂತಿ ಸಿಸ್. ಪ್ರೀತಿ ಸಿಸ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಮಂಜು ಸಿಸ್. ಹಾಯ್ ಪ್ರಸಾದ್ ಪ್ರೀತಿ ಅವರದ್ದು ಬರೀ ಇಂಥದೇ ಅವರೊಂದಲ್ಲೇರು. ಹೆಲ್ದಿ ಅವರು ಬಂದರು. ಹಾಯ್ ಹೆಲ್ದಿ ಅವರೇ ವೆಲ್ಕಮ್. ಹೇಗಿದ್ದೀರಾ ಹೆಲ್ದಿ ಅವರೇ? ಕಾಫಿ ಆಯಿತಾ, ಟೀ ಆಯಿತಾ, ತಿಂಡಿ ಆಯಿತಾ? ಹಾಯ್ ಮಂಜು ಸಿಸ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಪ್ರೀತಿ ಸಿಸ್. ನವೀನ್ ಬ್ರೋ ಸೂಪರ್ ಆಣ ಬಂದಿದ್ದಾರೆ. ಥ್ಯಾಂಕ್ ಯು ನವೀನ್ ಬ್ರೋ. ಮೊಹಮ್ಮದ್ ಬೆಂಗ್ರೆ ಅವರು ಬಂದರು. ಹಾಯ್ ಮೊಹಮ್ಮದ್ ಅವರೇ ವೆಲ್ಕಮ್. ನಮಗೆ ಹೊಸದಾಗಿ ಬಂದಿದ್ರೆ ಒಂದು ಲೈಕ್ ಕೊಡಿ ಆಯಿತಾ ಮೊಹಮ್ಮದ್ ಅವರೇ, ಲೈಕ್ ಕೊಡಿ. ಮತ್ತೆ ಒಂದು ನಮಗೆ ಸಬ್ ಆಗದಿದ್ದರೆ ಸಬ್ ಆಗಿ. ಪ್ರೀತಿ ಸಪೋರ್ಟಲ್ಲಿದ್ದಾರೆ. ಪ್ರೀತಿ ಅವರೇ ಇರೆಗ್ ವಿಷಯ ಗೊತ್ತುಂಡ ಅಂತ ಒಂದು ಲೇರ್ ಪ್ರಸದನ್ನೇ. ಹಾಯ್ ಹೆಲ್ದಿ ಅಂತ ಹೇಳ್ತಾ ಇದ್ದಾರೆ ಶಾಂತಿಸ್. ಹಾಯ್ ದುಬೈ ನವೀನ್ ಬ್ರೋ ಅಂತ ಹೇಳ್ತಾ ಇದ್ದಾರೆ ಜಗ್ಗಣ್ಣ. ನವೀನ್ ಬ್ರೋ ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಉಂಡರ ಅಂತ ಕೇಳ್ತಾ ಇದ್ದಾರೆ ಜಗ್ಗಣ್ಣ. ಹಾಯ್ ಜಗ್ಗಿ ಬ್ರೋ. ಹಾಯ್ ಪ್ರೀತಿ ಸಿಸ್ ಅಂತ ಹೇಳ್ತಾ ಇದ್ದಾರೆ ನವೀನ್ ಬ್ರೋ. ದಾದ ಪ್ರಸಾದ್ ಪಲ್ಲೆ ದಾಲೆಜ್ಜಿ ಪನ್ಪಿರಿತೆ ತೂಲೆ. ಹೆಲ್ದಿ ಅವರು ಹಾಯ್ ಶಾಂತಕ್ಕ ಅಂತ ಹೇಳ್ತಾ ಇದ್ದಾರೆ. ನಮಸ್ತೆ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಕೇಶವ್ ಅವರು ಬಂದರು. ಹಾಯ್ ಕೇಶವ್ ಬ್ರೋ ವೆಲ್ಕಮ್. ಚಾಪರಿಯರ ತಿಂಡರ ದಾದ ತಿಂಡರು ಪನುಲೆ ಪಲ್ಲೆ ನನ್ನ ಬರಡು ಕೊತ್ತಲಿಗೇಡು ಪಾಡುವ ಪನದಲ್ಲೇರು ಶಾಂತಿ ನಮಸ್ತೆ ಪನದಲ್ಲೇರು ಕೇಶವ್ ಬ್ರೋ. ಲೈಕ್ ನನ್ನ ಪನದಲ್ಲೇರು. ಹಾಯ್ ಕೇಶವ್ ಬ್ರೋ ಪನದಲ್ಲೇರು. ಶಾಂತಿ ಸಿಸ್ ದಾದು ತಿಂಡಿಕೇನೊಂದುಲ್ಲೇರು ಪ್ರೀತಿ ಸಿಸ್. ಹೆಲ್ದಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ ಪ್ರೀತಿ ಸಿಸ್. ದಾದು ತಿಂಡಿಕೇನೊಂದುಲ್ಲೇರು ಶಾಂತಿ ಸಿಸ್. ಹೆಂಗೆ ಗೊತ್ತಿಜ್ಜಿ ಬೊಕ್ಕ ಇರೆಗೆ ಅಂಚ ಪಂಡಿನ ಪ್ರೀತಿ ಅವರು ಅವು ಡೈಲಾಗ್ ಗೊತ್ತಿರ್ತದೆ. ಕೋವ ಪ್ರೀತಿ ಸಿಸ್ ಪನದಲ್ಲೇರು. ಪ್ರಸಾದ್ ಮಂಡೆ ಇಲ್ಲವನೊಂದುಲ್ಲೇರು. ಪ್ರಸಾದ್ ಬ್ರೋ ಬಂದು ತೆಲ್ತೊಂದುಲ್ಲೇರು. ಸೂಪರ್ ಸಪೋರ್ಟ್ ಉಳ್ಳೇರು ಹೆಲ್ದಿ. ಇನಿ ಫ್ರೈಡೇ ಐತೆ ಪ್ರೀತಿ ಅಲ್ಲ ನೀನು ಫ್ರೈಡೇ ಅವು ಬಲ್ತುಂಡು ಅವು ಫೋನ್ ಅಂದಿ. ಡೈಲಿ ಮಾಡ್ತೀರಾ ಮೇಡಮ್ ಲೈವ್? ಹೌದೌದು ಮಾಡ್ತೀನಿ ಡೈಲಿ ಹೆಲ್ದಿ ಅವರೇ, ಡೈಲಿ ಮಾಡ್ತೇನೆ ಲೈವ್. ಒಮ್ಮೊಮ್ಮೆ ಇಲ್ಲ ಆಯಿತಾ. ನಾಳೆ ಡೌಟ್ ಆಯಿತಾ. ನಾಳೆ ಮತ್ತು ನಾಳೆ ಸ್ವಲ್ಪ ಕೆಲಸ ಉಂಟು ಹಾಗೆ ಡೌಟು. ಸೋಮವಾರ ಮತ್ತೆ ಇಲ್ಲದಿದ್ದರೆ ಸಾಯಂಕಾಲ ಯಾವಾಗಾದರೂ ಬರ್ತೇನೆ. ನಾಳೆ 2 ದಿನ ಬೆಳಿಗ್ಗೆ ಇಲ್ಲ. ಶಾಂತಿ ಕೂ ಅಂತ ಹೇಳ್ತಾ ಇದ್ದಾರೆ. ಕೂ ಜಗಣ್ಣ ಅಂತ ಹೇಳ್ತಾ ಇದ್ದಾರೆ ಶಾಂತಿ. 10 ಪ್ರಸಾದ್ ಶುಕ್ರವಾರಗೆ ಬಕ್ಕದಾದಿ ಶುಕ್ರವಾರಗೆ ಫ್ರೈಡೇ ಹತ್ತು ಶುಕ್ರವಾರಗೆ. ಪ್ರೀತಿ ಸಿಸ್ ಬಂದೆ. ಹೌದಾ ಓಕೆ ಮ್ಯಾಮ್ ಅಂತ ಹೇಳ್ತಾರೆ. ಸಿಸ್ ದಾದ ತಿಂಡಿ ಎಂಕ ನೀರು ದೋಸೆ ಬೊಕ್ಕ 6 ಮಂಡ್ಯದಾಯೆ ಬನ್ನಿ ಸಂಗೀತಕ್ಕ. ಓ ಅವು ಮಂಡ್ಯ ಅತ್ತಿ ಈರ್ನ ಮಂಡ್ಯ ಬನ್ನಿ ಯಾರು ಶಾಂತಿ ಸಿಸ್ ಅಂತ ಹೇಳ್ತದಲ್ಲಿ ಈರ್ನ ಮಂಡ್ಯ ಬನ್ನಿ ಪ್ರಸಾದ್ ಅವು ಮಂಡ್ಯ ಅತ್ತು ಶಾಂತಿ ಸಿಸ್ ಅಂತ ಹೇಳ್ತೊಂದುಲ್ಲೇರು ಪ್ರಸಾದನ್ನೇ ತಿಳ್ತೊಂದುಲ್ಲೇರು. ಸಿಂಗಾರ ಸಿರಿ ಅಂಗಾಲಿನಲ್ಲಿ ಬಂಗಾರಾಗೆ ಬಾಮಾಯೇ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸಾರ ಸೋಚಾಯೇ ಮಂದಹ
ಹೇಮಂತ್ ಕೂ ಬಲೆ ಪನ್ನೊಂದು ಚಾನ್ಸಸ್. ಹೇಮಂತ್ ಬರ್ತೀರಾ ಲೈವ್ಗೆ ಲೈಕ್ ಕೊಡಿ ಅಂತ ಹೇಳ್ತಾ ಇದ್ದಾರೆ ಪ್ರೀತಿಸಿಸ್. ಪ್ರೀತಿ ಕೂ ಅಂತ ಹೇಳ್ತಾ ಇದ್ದಾರೆ ಜಗ್ಗಣ್ಣ. ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ ಹೆಲ್ದಿ ಅವರು, ಸೂಪರ್ ಅಂತ ಹೇಳ್ತಾ ಇದ್ದಾರೆ ಶಾಂತಸಿಸ್. ಹೇಮಂತ್ ಓಲಿರ್ ಬೈಚಿರಿ ಏನಿ ಅರೆನ ಟೈಮ್ ಟೇಬಲ್ ಒಂಜಿ ವಾರದ್ದು ದುಂಬೆ ಫಿಕ್ಸ್ ಮಲ್ಪೆ ಯಾಪ ಪೂರ ಲೈವ್ ಇಜ್ಜು ಅಂಡ್ ಅಂದಿ ಎಲ್ಲೇ 2 ದಿನ ಎಲ್ಲೇ ಎಲ್ಲ ಅಂಜಿಲ್ಲ 2 ದಿನ ಲೈವ್ ಎಲ್ಲ ಒಂಜಿ ಸಂಕಷ್ಟಾರ ಚತುರ್ಥಿ ಒಂಜಿ ಉಪವಾಸ ಉಂಡು. ಉಪವಾಸದಕ್ಕೆ ಬಂದತ್ತೆ ಎಲ್ಲ ಅಂತ ಕ್ಯಾಟ್ರಿಂಗ್ ಬೇಲೆ ಉಂಡು ಅಂಚ ಒಂತೆ ಲೈವ್ ಎಲ್ಲ ಕಾಂಡೆ ಪೂಜೆ ಆಂಡ ಬೈಯಡು ಎಲ್ಲ ಬರ್ಪೆ. ನಮ್ಮ ಸಂತೋಷ್ ಬ್ರೋ ಬರ್ತೀರಿ ಸಜಾಯಿ ಪಂದು ಸಂತೋಷ್ ಬ್ರೋ ಅತ್ತೆ. ಹಾಯ್ ಸಂತೋಷ್ ಬ್ರೋ ವೆಲ್ಕಮ್. ಚಾಪರೇರಿ ಸಂತೋಷ್ ಬ್ರೋ ತಿಂಡಿ ತಿಂಡಾರ ಬೈಜೇರು ಪ್ರೀತಿಸಿಸ್ ಅಂದ್ ಬೈಜೇರಿಯೇ ಹೇಮಂತ್ ಬೈಜೇರು ಕೂಲಿ ಬೇರೆ ಜೋರುಂಡ ನೀನು 2,000 ಬೋರ್ಡ್ ಪಂತೀರು ಕೊಡೆ 2,000 ಬೋರ್ಡ್ಗೆ ಕೂಲಿ ಕೊರ್ರೆಗೆ ಪನೊಂದಿತ್ತೀರು. ಜಗ್ಗಣ್ಣ ಪನಿಯರ ಯಾನ್ ಮೀದು ಬರ್ಪೆ ಪನೊಂದಿಲ್ಲ. ಓಕೆ ಇರ್ ಮೀದು ಬಲಿ ಪೂರೆಲ್ಲ ಏಪ ಮೀದು ಕುಲ್ದೀರು ತಮ್ಮನ ಗಮ್ಮತಿ. ಓ ಬಾರಿ ಗಮ್ಮತಿ ಗಮ್ಮತಿ ಹೊಲಸೊಂಜಿತ್ತನ ಗಮ್ಮತಿ. ಜಗ್ಗಣ್ಣೆ ಪರೊಂದಿಲ್ಲೆಗೆ ದಾರಿ ತಿನ್ರಿ ಜಗ್ಗಣ್ಣ. ಶಾಂತಿ ಪ್ರಸಾದ್ ಬ್ರೋ ಬರೋದಿಲ್ಲ ಸೂಪರ್ ಅಂತ ಹೇಳ್ತಾ ಇದ್ರೆ ಹೆಲ್ದಿ ಅವರು ದಾದಿ ಜಗ್ಗಣ್ಣ ಕೆನದಿಲ್ಲೇರು. ಮಾತಾಡುವ ಮಂದಾರವೇ ಕಂಗೊಳಿಸಬೇಡ ಹೇಳದೆ ನಾನೇತಕ್ಕೆ ನಿನಗೇಳಲಿ ನಿನ ಮೈಯ ತುಂಬ ಕಣ್ಣಿದೆ ಮನದಾಳದ ರಸಮಂಜರಿ ರಂಗೀರಿ ನಿನ್ನ ಕಾದಿದೆ ಪಿಸು ಮಾತಿನ ಪಂದ್ಯಾವಳಿ ಆಕಾಶವಾಣಿ ಆಗಿದೆ. ಪ್ರಸಾದ್ ರೂಪ ಅಂತ ಹೇಳ್ತೊಂದುಲ್ಲೇರು ಶಾಂತಿ ಸಿಸ್ ಹೆಲ್ದಿ ಅವ್ರು ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ದಾದಿ ಜಗ್ಗಣಕ್ಕೆ ಎಂದುಲ್ಲೇರು ಸಿಸ್ ಅವೇ ಯಾರು ಮೀನು ಮಾರಾಡುವುದು ಸೂಪರ್ ಸಪೋರ್ಟ್ ಹೆಲ್ದಿ. ಥ್ಯಾಂಕ್ ಯು ಹೆಲ್ದಿ. ಪ್ರಸನ್ನ ಪ್ರೀತಿ ಹೊರಮೇ ಪೋನಿಗೆ ಬಕ ಏಸಲ ಮಾತ್ರ 5 ಸಲ ಮೀಪೇರಾ ಶಾಂತಿಸಿ ಹೇಮಂತ್ ಎನ್ನೆಲ್ಲ ಇವ್ಡು ಮೀಪಿನಿ ಪ್ರಸಾದ್ ದುರ್ಗಾ ಸಿಸ್ ನಡಿ ಅಂದಿಯೇ ಅಂದಿ ಪ್ರೀತಿಸ್ ಜಗ್ಗಣ್ಣ ಮಂಡೆ ಅಂದೆ. ದೊಡ್ಡಪ್ಪ ಅವ್ರು ಬಂದ್ರು. ಹಾಯ್ ದೊಡ್ಡಪ್ಪ ವೆಲ್ಕಮ್. ದೊಡ್ಡಪ್ಪ ಅವರೇ ಒಂದು ಲೈಕ್ ಕೊಡೋದಿದ್ರೆ ಲೈಕ್ ಕೊಡಿ. ಮತ್ತೆ ಕಾಫಿ ಆಯ್ತಾ ಟೀ ಆಯ್ತಾ ತಿಂಡಿ ಆಯ್ತಾ? ದೊಡ್ಡಪ್ಪ ಬರುವಾಗಲೇ ಲೈಕ್ ಕೊಡ್ತಾರಲ್ವಾ. ಪ್ರೀತಿ ಸಿಸ್ ಬಂದು ಮಂಜು ಸಿಸ್ ಬಂದಿಲ್ಲ ಲೈಕ್ ಡನ್ ಅಂತೆ. ಥ್ಯಾಂಕ್ ಯು ದೊಡ್ಡಪ್ಪ ಥ್ಯಾಂಕ್ ಯು ಸೋ ಮಚ್. ಹಾಯ್ ದೊಡ್ಡಪ್ಪ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಹೆಲ್ದಿ ಅವರು ಸೂಪರ್ ಸಪೋರ್ಟ್. ದುರ್ಗಿ ಅಕ್ಕ ತಿಂಗೋಲು ಗೊರಮೀಪು ಅಂದಂದು ತಿಂಗೋಲು ಗೊರಮೀಪು ನನ್ನ ಮೋನೆಲ್ಲ ತೂರಾವನ್ನು ಅಕ್ಕ ದುಂಬಿ ಈ ಜಗ್ಗಣ್ಣ ಆಯ್ತು ಮಾರ್ರೆ. ದೊಡ್ಡಪ್ಪ ಹಾಯ್ ಗುಡ್ ಮಾರ್ನಿಂಗ್ ಬರೋದಿಲ್ಲ ಮಂಜು ತಿಳ್ಸೋದಲ್ಲಿರು. ಶಾಂತ ಹಾಯ್ ಗುಡ್ ಮಾರ್ನಿಂಗ್ ಬರೋದಿಲ್ಲ ಲೈಕ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ ಹೆಲ್ದಿ ಅವರು. ಪ್ರೀತಿ ಸಿಸ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ ದೊಡ್ಡಪ್ಪ ಅವರು. ಪ್ರೀತಿ ಸಿಸ್ ಅಮ್ಮನ ಕಾಲ್ ಬತ್ ಓಕೆ ಪಾತಿರ್ದು ಬಲೆ ಪ್ರೀತಿ ಸಿಸ್ ಗುಡ್ ಮಾರ್ನಿಂಗ್ ದೊಡ್ಡಪ್ಪ ಬನ್ನೋದಿಲ್ಲ ಎಬ್ಬ ಜಗ್ಗಣ್ಣ ಬನ್ನೋದಿಲ್ಲ. ಟೀ ಆಯ್ತು ನಿಮ್ಮದಾಯ್ತು ಅಂತ ಕೇಳ್ತಾ ಇದ್ದಾರೆ. ನಂದಾಗಿದೆ ನನಗೆ ನೀರು ದೋಸೆ. ನಿಮ್ಗೆ ಎಂತ ತಿಂಡಿ? ಸೂಪರ್ ಲೈವ್ ಅಂತ ಹೇಳ್ತಿದ್ರೆ ಮಂಜು ಸಿಸ್ಗೆ ದಾದಿ ತಿಂದಿದ್ದ ನೀರು ದೋಸೆ. ಹೆಲ್ದಿ ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ ದೊಡ್ಡಪ್ಪ ಅವರು ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ದೊಡ್ಡಪ್ಪ. ಹೆಲ್ದಿ ಥ್ಯಾಂಕ್ ಯು. ಮಂಜು ಸಿಸ್ ಥ್ಯಾಂಕ್ ಯು. ಹಾಯ್ ಮಂಜು ಅಕ್ಕ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಕೇಶವ್ ಒಬ್ರು ದೊಡ್ಡಪ್ಪ ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ ಹೆಲ್ದಿ ಅವರು. ಶಾಂತ ಸಿಸ್ ದುರ್ಗಾ ಸಿಸ್ ಬಂದ ಸಪೋರ್ಟ್ ಮೆಸೇಜ್ ಬಿಡಲಿ. ಶಾಂತಿ ಅಕ್ಕ ಮೀಪರ ಮೀಪೇರು ಮಾರ್ರಿ ಚಕ್ಕಟ ದೊಡ್ಡಪ್ಪ ನಿಮ್ಮ ನೇಮೆ ಅಂತ ಅವ್ರದ್ದು ನೇಮೆ ದೊಡ್ಡಪ್ಪ. ನೋ ಟಿಫಿನ್ ನಂದು ನಮ್ಮ ಮನೆ ಹೆಣ್ಮಕ್ಳು ಇನ್ನೂ ಟಿಫಿನ್ ಮಾಡಲ್ಲ. ಓ ಹಾಗೆ ಲೇಟ್ ಟಿಫಿನ್ ಅಲ್ವಾ? ಇಜ್ಜಿ ಜಗ್ಗಣ್ಣ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಗುಡ್ ಮಾರ್ನಿಂಗ್ ಕೇಶಬ್ರು ಅಂತ ಹೇಳ್ತಾ ಇದ್ದಾರೆ ಮಂಜು ಸಿಸ್ ಹೆಲ್ದಿ. ಎಸ್ ಮೈ ನೇಮ್ ಇಸ್ ದೊಡ್ಡಪ್ಪ. ಹೌದೌದು ಅವರದ್ದು ನೇಮೇ ದೊಡ್ಡಪ್ಪ. ದುಡ್ಡೇ ದೊಡ್ಡಪ್ಪ ಅಂದ ನಮ್ಮಪ್ಪ ದೇವಪ್ಪ. ಓ ಐಸಿ ದೊಡ್ಡಪ್ಪ ಅಂತ ಹೇಳ್ತಾರೆ. ಹೌದೌದು ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ ಹೆಲ್ದಿ. ಎಸ್ ಅಂತ ಹೇಳ್ತಾ ಇದ್ದಾರೆ. ಪರವಶನಾದೇನು ಅರಿಯುವ ಮುನ್ನವೇ ಪರಿಚಿತನಾಗಲೇ ಹೇಗೆ ಪ್ರಣಯಕ್ಕೂ ಮುನ್ನವೇ ಇದಕ್ಕಿಂತ ಬೇಗ ನೀನು ಸಿಗಬಾರದಿತ್ತೆ ನನಗೆ. ಇನ್ನಾದರೂ
ಕೂಡಿಟ್ಟುಕೋ ನೀ ನನ್ನನು ಕಳೆಯುವ ಮುನ್ನವೇ. ದೊಡ್ಡಪ್ಪ ದೊಡ್ಡಪ್ಪ ದೋಸೆ ಕೊಡು, ಚಿಕ್ಕಪ್ಪ ಚಿಕ್ಕಪ್ಪ ಚಕ್ಲಿ ಕೊಡು. ಅವು ದೊಡಮ್ಮ ದೊಡಮಯ್ಯೆ ದೊಡಮ್ಮ ದೊಡಮ್ಮ ದೋಸೆ ಕೊಡು, ಚಿಕ್ಕವ ಚಿಕ್ಕವ ಚಕ್ಲಿ ಕೊಡು. ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ಸಾರ್ಗಾಕು ಸೊಪ್ಪು. ಗಿಲ್ಲಿ 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 ಏನ್ ದಬಾಕಿದ್ಯಾ ಇಲ್ಲಿ. ಆತೆ ಬರ್ವಿ ನಾವು ಚೂರು 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 ಅನ್ಕೊಂಡು ಸರಿ ಉಂಡಲ್ಲ, ಸರಿ ಕಲ್ತ್ಕೊಡಾಯ್ತ. ದೊಡ್ಡಪ್ಪ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಮತ್ತೆ ಜಗ್ಗಣ್ಣ ಪ್ರೀತಿ ಕೂ ಅಂತ ಹೇಳ್ತಾ ಇದ್ದಾರೆ. ಹೆಲ್ದಿ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ದೊಡ್ಡಪ್ಪ ಅವರು ಮಂಜುಳಾ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ದೊಡ್ಡಪ್ಪ ಅವರು. ಶಾಂತಿ ಸಿಸ್ ಪ್ರೀತಿ ಸಿಸ್ಗೆ ಕಾಲ್ ಬರ್ತೀನಿ ಅಮ್ಮನ ಪೋಯಿರಾರು. ದೊಡ್ಡಪ್ಪ ಅವರು ಸಪೋರ್ಟು ಸೂಪರ್ ಸಾಂಗ್ ಅಂತ ಹೇಳ್ತಾ ಇದ್ದಾರೆ. ಶಾಂತ ಸಿಸ್ ಹಾಯ್ ತೆಲಿಕೆದ ಬಳ್ಳಿ ಅಂತ ಹೇಳ್ತಾ ಇದ್ದಾರೆ. ತೆಲಿಕೆದ ಬಂಗಾರ ಬೊಳ್ಳಿಪೋತನ ಬಂಗಾರ ಇತ್ತೆ. ಹಾಯ್ ಯೋಗೀಶ್ ಬ್ರೋ ಚಾಪರ್ಯರಾ ತಿಂಡರಾ ಇರೇ ಗುಡ್ ಮಾರ್ನಿಂಗ್ ದಾದ ತಿಂದರ್ ಪಲ್ನೆ. ದೊಡ್ಡಪ್ಪ ಅವರು ಸಪೋರ್ಟಲ್ಲಿದ್ದಾರೆ. ಮಂಜು ಸಿಸ್ ಅಂದಿಯೇ ಸಂಗಿ ಸಿಸ್ ದೊಡ್ಡಮ್ಮನ ಅಡೇಗೆ ದೊಡ್ಡಪ್ಪ ಮಲ್ದಿನ ಮಲ್ಲೆಜ್ಜಿ ದೊಡ್ಡಪ್ಪಲ್ಲೇ ಇರ್ತಿತ್ತು. ದೊಡ್ಡಪ್ಪ ಬಂದ್ಕನ ಆದತೆ. ದೊಡ್ಡಪ್ಪ ದೋಸೆ ಕೊಡು, ಚಿಕ್ಕಪ್ಪ ಚಿಕ್ಕಪ್ಪ ಚಕ್ಲಿ ಕೊಡು. ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ಸಾರ್ಗಕ್ಕೋ ಸೊಪ್ಪು. ಗಿಲ್ಲಿ 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 ಏನ್ ದಬಾಕಿದ್ಯಾ ಇಲ್ಲಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಹೆಲ್ದಿ. ನಿಮ್ಮ ಚಾನಲ್ ಇನ್ನು ಮೋನೋ ಆಗಿಲ್ಲ ವೈ ಇಲ್ಲ, ನಂದು ವಾಚ್ ಅವರ್ ಕಂಪ್ಲೀಟ್ ಆಗಲಿಲ್ಲ ದೊಡ್ಡಪ್ಪ ಅವರೇ. ವಾಚ್ ಅವರ್ ಕಂಪ್ಲೀಟ್ ಆಗಲಿಲ್ಲ. ದೊಡ್ಡಪ್ಪ ಮಂಜುಳಾ ಅಂತ ಹೇಳ್ತಾ ಇದ್ದಾರೆ, ನಗ್ತಾ ಇದ್ದಾರೆ. ಎಡ್ಡೆ ಆಪುಂಡು ಅವು ಸಾಂಗ್ ಫುಲ್ಲು ವೈರಲ್ ಅಂದಿ ಎಡ್ಡೆ ಆಪುಂಡು. ನಮ್ಮ ಕೊಂಚ 4 ಲೈನ್ ಬರ್ಪುಂಡು 2 ಲೈನ್ ಬರ್ಪುಂಡು ತೂಡ ಫುಲ್ಲು ಕಲ್ಪೊಡು ಇಕ್ಕಲ ಪುಡ್ಸೊತ್ತೆ ಯಾವಜಿ ಪೂರ ಲೈಗು ಬರ್ಪಿನ ದಾದ ದಂಡಪಿಂಡಗಳು ಪೂರ ಲೈಗು ಬರ್ಪಿನ ದಂಡಪಿಂಡಗಳು ಅವು ಚಿತ್ರದೇ ತುಂಬು ದಂಡಪಿಂಡಗಳು ಇವರು ದಂಡಪಿಂಡಗಳು ಒಂಜಿ ಧಾರಾವಾಹಿ ಇತ್ತನತೆ ಸೀರಿಯಲ್. ಹೆಲ್ದಿ ಅವರು ಶಾಂತ ಅಂತ ಆರ್ಟ್ ಕೊಡ್ತಾ ಇದ್ದಾರೆ. ದೊಡ್ಡಪ್ಪ ಅವರೇ ನಮಸ್ತೆ ಅಂತ ಹೇಳ್ತಾರೆ. ಮಂಜು ಸಿಸ್ ಹೆಲ್ದಿ ಅಂತ ಹೇಳ್ತಾ ಇದ್ದಾರೆ. ಶಾಂತ ಸೂಪರ್ ಮಂಜುಳಾ ಅಂತ ಹೇಳಿದ್ರೆ ಶಾಂತ ಸಿಸ್ ಮನದಲ್ಲಿ ಅಂದಿ ತುಂಬಂಜಿ ದಂಡಪಿಂಡಗಳು ಧಾರಾವಾಹಿ ಇತ್ತು. ಪ್ರೇಮ ಪಿಶಾಚಿಗಳು ದಂಡಪಿಂಡಗಳು ಧಾರಾವಾಹಿ ಇತ್ತು. ಮಸಲ ಆಯ್ಕ ಒಂದಿತ್ತಂತು ಬೇರೆ. ಹೆಲ್ದಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಮರುಭೂಮಿ ನಡುವಲ್ಲಿ ಕಂಡಾವೋ ಚಿಲುಮೆಯೇ ಕನಸುಗಳ ರಾಶಿಯನು ತಂದಾವೋ ಚಿಲುಮೆಯೇ ಒಣ ಒಂಟಿ ಜೀವದ ಕೂಗಿಗೆ ತಂಗಾಳಿ ತಂದ ದೈವವೇ ನಿನಗೇನು ನಾನು ನೀಡಲೇ ಜಗವೇ ನೀನು ಗೆಳತಿಯೇ ನನ್ನ ಜೀವದ ಒಡತಿಯೇ. ಶ್ರೀಹರಿ ಅವರು ಬಂದರು. ಹಾಯ್ ಶ್ರೀಹರಿ ಅವರೇ ವೆಲ್ಕಮ್. ನಿಮ್ಮ ಫೋನ್ ಪೇ ಬರಲಿಲ್ಲ, ಎಲ್ಲುಂಟು ಫೋನ್ ಪೇ ಇಲ್ಲ ನನ್ನ ಹತ್ರ. ಅಂದಂದು ಕಾಮಿಡಿ ಸೀರಿಯಲ್ ಅಂದಿಯೇ ಕೆಲವರಿಗೆ ದಮ್ಮಿಜ್ಜಿ ಸಿಸ್ ದಾದಾನಿಯೇ ದಾದಾಂಡ್ ಶಾಂತ ಸಿಸ್ ಅಂದು ಕಾಮಿಡಿ ಸೀರಿಯಲ್. ನಿಮ್ಮ ಫೋನ್ ಪೇ ಬರಲಿ, ಎಲ್ಲಿ ಫೋನ್ ಪೇ ಇಲ್ಲ ನನ್ನ ಹತ್ರ. ಹೆಲ್ದಿ ಅವರು ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಹೆಲ್ದಿ. ಲೈಕ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಶ್ರೀಹರಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಯಾರಿಗೆ ಶಾಂತ ಅಂತ ಹೇಳ್ತಾರೆ? ಹೌದು ಯಾರಿಗೆ? ನಿಮ್ಮ ಊರಲ್ಲಿ ರೈನ್ ಇದೆಯಾ? ಇಲ್ಲ, ನಮ್ಮ ಊರಲ್ಲಿ ರೈನ್ ಇಲ್ಲ. ಇವತ್ತು ಕೋಲ್ಡ್ ಇದೆ, ಚಳಿ ಇದೆ, ಚಳಿ. ಇವತ್ತು ರೈನ್ ಎಲ್ಲ ಹೋಗಿದೆ. ಮತ್ತೆ ಗೊತ್ತಿಲ್ಲ ರೈನ್ ಬರ್ತದೆ, ಅದಕ್ಕೆ ಇಷ್ಟ ಬಂದಾಗ ಬರುದು ಮಾರ್ರೆ. ನಮ್ಮ ಹತ್ರ ಹೇಳುದಿಲ್ಲ ಬರುವಾಗ ರೈನ್. ನಾವು ಬರುವಾಗ ಕೂಡ ಇಟ್ಕೊಳ್ಳುದು, ಅಷ್ಟೇ ಕೆಲಸ ನಮ್ದು. ಶ್ರೀಹರಿ ಅವರು 17 ಲೈಕ್. ಥ್ಯಾಂಕ್ ಯು ಶ್ರೀಹರಿ ಅವರು, ಥ್ಯಾಂಕ್ ಯು. ಹೆಲ್ದಿ ತಿಂಡಿ ಆಯ್ತಾ? ಏನ್ ತಿಂಡಿ? ಮಂಜು ಸಿಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಮಂಜು ಸಿಸ್ ತಿಂಡಿ ಪುಲಾವು ಬೈದುಂಡೆ ಯಾವ ಬರ್ಪುಂಡು ಟ್ಯಾಂಕ್ ಕಾರ್ಡ್ ಬರ್ಪುಂಡು ಇದ್ದಾವೆ ಕೆಲವು ಹೆಲ್ದಿ ಅಂತ ಹೇಳ್ತಾ ಇದ್ದಾರೆ. ತಿಂಡಿ ಪೊರಟಗಸಿ. ಶಾಂತ ನಿಮ್ಗೆ ಏನು ಒಬ್ಬ ಪೊರಟಗಸಿಯ ನಿಮ್ಗೆ? ಬೆಳಿಗ್ಗೆ ಪೊರಟಗಸಿಯ? ಹೌದಾ ಶಾಂತ ಅಂತ ಹೇಳ್ತಿದೆ. ಹೆಲ್ದಿ ಪೋವ ಹೆಲ್ದಿ ಅಂತ ಹೇಳ್ತಿದೆ. ಹೌದೌದು
ಪಲಾವ್ ಟ್ಯಾಂಕರ್ನಲ್ಲಿ ಬೈದಜ್ಜಿ ಕೇಶವ್ ಬ್ರೋ ಅಂಚೆ ನೀರ್ ದೋಸೆ ಮಲ್ಲಿನ ಓ ಪುಲಾವ್ ಬರಂದೆತ್ತೆ ನೀರ್ ದೋಸೆ. ಮಂಜಕ್ಕ ಕೂ ಅಂತ ಹೇಳ್ತಾ ಇದ್ರೆ ಶ್ರೀಹರಿ ಅವರು. ಓ ಶ್ರೀಹರಿ ಬ್ರೋ ನಮಸ್ತೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ರೆ ಮಂಜು ಸಿಸ್. ಶಾಂತ ಅವರು ದಮ್ಮುಗಟ್ಟಿ ಎಂತ ಆದಿ ಎಲ್ದಿ ಎಂತದ ಎಲ್ದಿ ಅಂತ ಹೇಳ್ತಾ ಇದ್ದಾರೆ. ನೀವು ಅಲ್ಲ ಗೊತ್ತು ಅದಕ್ಕೆ ಕೇಳಿದ್ದು ಪಲಾವ್ ಬಂತ ಅಂತ. ಹೌದೌದು ಶಾಂತ, ನಿನ್ಗೆ ಯಾರು ಅದು ಟಾರ್ಚರ್ ಮಾಡಿದ್ದು? ಯಾರು ಟಾರ್ಚರ್ ಮಾಡಲಿಲ್ಲವಾ? ಬಿಂಕದ ಸಿಂಗಾರಿ ಮೈಡೊಂಕಿನ ವೈಯಾರಿ ಗಳಿಗೆ ನನ್ನಂತರಂಗ ಮಧುರಂಗ. ಹೌದು ಕೆಲವು ಇದ್ದಾವೆ ಹೆಲ್ದಿ ಅಂತ ಹೇಳ್ತಾ ಇದ್ದಾರೆ. ಶಾಂತ, ನಿನ್ಗೆ ಯಾರದು ಅದಾಯ್ತಲ್ಲ. ನೀನೆ ನನ್ನಾಡಿ ಮಲಿ ದಿನವು ಬರುವವನು ಹೊಸ ತಂದವನು. ಹೌದಾ ಶಾಂತ, ಅವರಿಗೆ ಹುಚ್ಚು ಅಂತ ಹೇಳ್ತಾ ಇದ್ದಾರೆ. ಸಂಪತ್ ಬ್ರೋ ಇಜ್ಜಿಯೇ, ಸಂಪತ್ ಬ್ರೋ ಬೈಜಿಯರು, ನನ್ನವರು ಬೈಜಿಯರು, ಏಲ ಬೈಜಿಯರು. ಮಂಜಕ್ಕ ಶುಭೋದಯ ಗುಡ್ ಮಾರ್ನಿಂಗ್, ಬೆಳಗಿನ ವಂದನೆಗಳಂತ ಸೊಲ್ಮೇಲೆ ಅಂತ ನಗ್ತಾ ಇದ್ದಾರೆ ನಮ್ಮ ಶ್ರೀಹರಿ ಅವರು. ಶಾಂತ ಸಿಸಿ ಹೆಲ್ದಿ ಅಂತ ನಗ್ತಾ ಇದ್ದಾರೆ. ಹೂ ಮಲ್ಲಿಗೆಯೇ ಹರಸಿ ಹಾಡುವೆ ನಿನಗೆ ನಾನು, ಓ ಸಂಪಿಗೆಯೇ ಮರವ ಬೇಡುವೆ ನಿನಗೆ ನಾನು, ಮಧುರವಾಗಲಿ ಎಲ್ಲ ಸುಖದಿ ತೇಲಲಿ ಎಲ್ಲ, ಇದೇ ಹಾಡುವೆ ಸದಾ ನಾ, ಇದೇ ಬೇಡುವೆ ಸದಾ. ಬಾಯ್ ಆಲ್ ಸಿಸ್ ಅಂತ ಹೇಳ್ತಿದ್ರೆ ಕೇಶವ್ ಅವ್ರು. ಥ್ಯಾಂಕ್ ಯು ಸೋ ಮಚ್ ಬತ್ತದ ಸಪೋರ್ಟ್ ಮಾಡ್ತೀನಿ, ಲೈಕ್ ಕೊನೆಗೆ ಈದ್ ಫೋಟ್ ಸಪೋರ್ಟ್ ಕೊನೆಗೆ ಥ್ಯಾಂಕ್ ಯು ಸೋ ಮಚ್. ಅವೇ ಮಿತ್ತು ಉಪ್ಪು ಎಲ್ದಿ ತೂಂಡು ತೂವೊಂದು ಒಂದೊಂದುಲ್ಲೇರ ಮಾನಸಿಕ ಇರಬೇಕು ಶಾಂತ ಅಂತ ಹೇಳ್ತಾ ಇದ್ದಾರೆ. ಹೇಗಿದ್ದೀರಾ ಹರಿ ಬ್ರೋ? ಜ್ವರ ಕಡಿಮೆ ಆಯ್ತಾ? ಜ್ವರ ಇದೆಯಾ ಶ್ರೀಹರಿ ಅವರೇ? ಜ್ವರವ ನಿಮ್ಗೆ? ಹೇಗಿದೆ ಈಗ? ಹೂವಿನ ಬಾಣದಂತೆ ಹಾಡಿನ ಸಾಲಿನಂತೆ ಯಾರಿಗೂ ಕಾಣದಂತೆ ಶೀತಲ ಬರ್ತೀನಿ ಅಜ್ಜಿ ಪದ್ಯ ಮರೆತು ಹೋಗ್ತೀನಿ. ಶೀತಲವಾದಂತೆ ಬಂದೆ ನೀನು, ನೀ ಬಂದ ಮೇಲೆ ಬಾಕಿ ಮಾತೇನು. ಯಾನ್ ವಿಡಿಯೋ ಪಾಡ್ದೈತೆ ಐಟುಂಡು 2 ಗೇಮ್ಸ್ ಉಂಡಾಯ್ತಾ. ಹೂವಿನ ಬಾಣದಂತೆ ಮೆಹಂದಿನ ಗೇಮ್ಸ್ ಮಲ್ದೇರ ಅವು ತೂಲೆ ಮಾತೆಲ್ಲ ಹೆಲ್ದಿ. ಶಾಂತ ಅಂತ ನಗ್ತಾ ಇದ್ದಾರೆ, ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಕಾಣದ ಕಡನಿಗೆ ಹಂಬಲಿಸಿದೆ ಮನ. ಮಂಜಕ್ಕ ಮನೆಯಲ್ಲಿದ್ದೀನಿ, ಹೋಟೆಲ್ ಓಪನ್ ಮಾಡಿಲ್ಲ ಮಂಜಕ್ಕ. ಈಗ ಸ್ವಲ್ಪ ಕಮ್ಮಿ ಉಂಟು, ವೀಕ್ನೆಸ್ ಇರ್ತದಲ್ವಾ, ಜ್ವರ ಬಂದ್ರೆ 1-2-3 ದಿವಸ ವೀಕ್ನೆಸ್ಸೇ. ಹಾಯ್ ಹೆಲ್ದಿ ಅಂತ ಹೇಳ್ತಿದ್ದೆ ಪಿಕ್ಸ್. ಶಾಂತ ಸೂಪರ್ ಪಡೆದ. ಶಾಂತ, ನಿಮಗೆ ಯಾರಾದರೂ ಅಂದರೆ ನನ್ನ ಹೇಳು ಅಂತ ಹೇಳ್ತಾ ಇದ್ದೆ. ಓಕೆ ಬ್ರೋ, ಓಕೆ ಹರಿ ಬ್ರೋ, ಕರೆಕ್ಟ್ ರೆಸ್ಟ್ ಮಾಡಿ, ನೆಗ್ಲೆಕ್ಟ್ ಮಾಡಬೇಡಿ, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಹೌದೌದು, ಹೆಲ್ತ್ ಬಗ್ಗೆ ನೆಗ್ಲೆಕ್ಟ್ ಮಾಡಬೇಡಿ. ಹೆಲ್ತ್ ಇದ್ದರೆ ಮತ್ತೆ ಎಲ್ಲವೂ ಆಗ್ತದೆ. ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ, ನಾ ಕಾಣದ ಕವಿತೆಗಳ ನೀನೇ ಒಂದು ಸಂಕಲನ. ಹೇಳ್ತೇನೆ ಓಕೆ ಹೆಲ್ದಿ ಅಂತ ಹೇಳ್ತಾ ಇದ್ದಾರೆ. ಶಾಂತಿ ಸೂಪರ್ ಪನದಲ್ಲೇರು. ಅದಕ್ಕೆ ತೋಟಕ್ಕೆ ಬಿಡುವ ಮದ್ದು ಬಿಡುವ ಶಾಂತ. 1 ಪ್ಲೇಟ್ ಪಲಾವ್ 1 ಪ್ಲೇಟ್ ಬನ್ಸ್ ಬಂದಿದೆ ನೋಡಿ, 75 ಫೋನ್ ಪೇ ಮಾಡಿ. ಓ ದೇವಾ, ನನಗೆ ಬನ್ಸ್ ಬೇಡವ, ಅದು ಎಣ್ಣೆದಲ್ಲ. ಗುಡ್ಡು ಅಂತ ಹೇಳ್ತಾ ಇದ್ದಾರೆ ಪ್ರೀತಿಸಿಸ್. ಓ ಎಡ್ಡೆ ಸಾಂಗ್ ರಿಕ್ವೆಸ್ಟ್ ಪ್ರೀತಿಸಿಸ್ ಅಂದ ಯಾರು ಪಾಡುವಿರೇ ಪಲ. ಶಾಂತ ಸಿಸ್ ಹೆಲ್ದಿ ಪನದುಲ್ಲೇರು ತೆಲ್ತೊಂದುಲ್ಲೇರು.
ನಿನ್ನ ಮದುವೆ ಮಂಟಪ ನಾನೇ ಮಾಡಿರುವೆ, ಒಳ್ಳೆ ವರ ತರುವೆ, ದಾರೆ ನಾನೆರಿವೆ. ಮಲ್ಲಿ ಮದುವೆಗೆ ಮುಂಚೆಯೇ ಹಸೆ ಏರದು ಸಂಪಿಗೆ, ಪ್ರೀತಿ ಮಾತಿನ ಕಂಪಿಗೆ ಸೋಲಲೇಬೇಕಿದೆ ಸಂಪಿಗೆ. ಕಾಲ ನೋಡಲಿ ಎಲ್ಲ, ಚೈತ್ರವಾಗಲಿ ಎಲ್ಲ, ಇದೇ ಹಾಡುವೆ ಸದಾ, ನಾ ಇದೇ ಬೇಡುವೆ ಸದಾ. ಸೂಪರ್ ಬರೋದಲ್ಲಿ ಮಂಜು ಸಿಸ್ ಅಂತ ಹೇಳ್ತೊಂದಲ್ಲ, ರಿಪೀಟ್ ಸಿಸ್ ಲೈಕ್ ಕೊಟ್ಟಿದ್ದೇನೆ ಮೇಡಮ್ ಅಂತ ಹೇಳ್ತಾ ಇದೆ. ಥ್ಯಾಂಕ್ ಯು ಹೆಲ್ದಿ, ಥ್ಯಾಂಕ್ ಯು ಸೋ ಮಚ್. ಪ್ರೀತಿ ಅಂತ ಪ್ರಾಣ ತಿಂದು ಪ್ರೇಮಿ ನೀನು ಯಾರೋ, ನನ್ನೇ ಪ್ರೀತಿ ಮಾಡು ಅಂತ ಹೇಳಿ ಕೊಟ್ಟೋರ್ಯಾರು. ಇದೇನೋ ನಿನ್ನ ನೋಟ, ಇದೇನಾ ಪ್ರೀತಿ ಆಟ, ಅದೆಲ್ಲಿ ಅಂತ ನಾನು ನಿನ್ನ ಹೀಗೆ ಹುಡುಕಲಿ. ಸೂಪರ್ ಅಂತ ಹೇಳ್ತಿದ್ರೆ ಚಾನ್ಸಸ್ ಅವು ಸರಿ ಬರ್ಪುಜಿ. ಮೋಕೆದ ಸಿಂಗಾರಿ ಉಂಟುದೆ ವಯ್ಯಾರಿ, ಯಾನ ಮೋನೆ ಕಾತೊಂದೊಲ್ಲೆ ಮದತ ಪೋವನ ಆತೆ ಬರ್ಪಿನಿ ಎಂಕುಲಾಲ. ಪ್ರೀತಿ ಮೇಡಮ್ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ ಶ್ರೀಹರಿ ಅವರು. ಇರೊಟ್ಟಿಗೂ ಯಾಲ ಮನ್ಮಿನಿ ಸಂಗಿ ಸಿಸ್ವಾಲದ ಅಂದಿಯೇ ಮಂಜು ಸಿಸಿ ಯಾಲಂಚನೆ ಏರ್ಲ ಪದ್ಯವನ್ನ ಯಾಲ ಕಲೊಟ್ಟು ಪನ್ಪಿನಿ ಮಧ್ಯ ಮಂಚನ ಅಭ್ಯಾಸ ಆದ್ರೆ ಒಂದು பொண்ணு ಮರ್ಲೈಕ್ ಹೆಲ್ದಿ ಪನ್ಪಿನಿ ಎರಿಗ್ ಮೇಡಮ್ ಹೇಳಿಕ್ಕೆ ಅವರು ಟೀಚರಾ ಹೆಲ್ದಿ ಮೇಡಮ್ ಹೇಳಿಕ್ಕೆ ಅವರು ಟೀಚರಾ ಅಂತ ಹೇಳಿ ಶ್ರೀಹರಿ ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಕಿಡ್ಸಿಸ್ ಪೊಣ್ಣುಂಡುಗೆ ಹೆಲ್ದಿ ಕಂದ ನನಗೆ ಪರಿಚಯ ಇಲ್ಲ ಶಾಂತ ಮೇಡಮ್ದು, ಅದಕ್ಕೆ ಮೇಡಮ್ ಹೇಳೋದು ಹಾಗೆ. ಹೌದು ಶಾಂತ ಅಂತ ಹೇಳ್ತಿದ್ರೆ ಹೆಲ್ದಿ. ಓ ಭ್ರಮೆಗೆ ಎರಿಗೂ ಭ್ರಮೆ, ಲೈವ್ಗೆ ಲೈಕ್ ಕೊಡಿ. ಶಾಂತಿ ಸೂಪರ್ ಬರೋದಿಲ್ಲ. ಒಂದೇ ಉಸಿರಂತೆ ಅವು ಬರ್ಪೂಜ ಒಂದು ಚೂಚೂರು ಬರ್ತೀನಿ. ಒಂದೇ ಉಸಿರಂತೆ ಇನ್ನು ನಾನು ನೀನು, ನಾನು ನೀನು ಬೇರೆ ಏನು, ಬೇರೆ ಎಂದರೆ ಅರ್ಥ ಏನು, ಒಂದೇ ಕಾಡಲಂತೆ ಇನ್ನು ನಾನು ನೀನು, ತೀರ ಸಾಗರ ಬೇರೆ ಏನು, ಬೇರೆ ಎಂದರೆ ಅರ್ಥ ಏನು, ಹಾಡೆ ಕೋಗಿಲೆ ಒಂದೇ ಉಸಿರಿನಲ್ಲಿ ಚಂದಿರನನ್ನು ಚಂದಿರನೆನ್ನಲು ಅಂಜಿಕೆ ಏನು, ಕಿನ್ನೇನು ಕೇಳೆ ಕೋಗಿಲೆ ನನ್ನ ಕೊರಳಿನಲ್ಲಿ, ನಾ ಹೆಸರೇ ಕೊನೆಯ ಮಾತು, ಕೊನೆಯ ನಾದ, ಕೊನೆಯ ವೇದ, ಪ್ರೀತಿ ಪ್ರೀತಿ ಕೊಡುವೆ ನನ್ನ ಪ್ರಾಣ ಪ್ರೀತಿ ಅಪಗ ನಮ್ಮ ಒಂಜಿ ಪ್ರಾಣ ಒಂಜಿ ಲೆಕ್ಕ ಆಪುಡ್ಬೋದು. ಒಣ್ಣು ಏತು ಉಂಡಿಗೆ ಏತು ಒಂಜಿ ಪೊಣ್ಣು ಬೋಡ ತಿರುಗಿ ಏತು ಉಂಡುಗೆ ಅದಕ್ಕೆ ಒಂಜಿ ಪೊಣ್ಣು ಪುಡು ಭಕ್ತಿ ಸಿಸ್ ಬರಂದಿನ. ಓಕೆ ಶಾಂತಿಸ್ ಮಸ್ತ್ ಉಪ್ಪು ಹೆಲ್ದಿ ಹೆಲ್ದಿ ಅಂತ ನಗ್ತಾ ಇದ್ದಾರೆ. ಈ ಭೂಮಿ ಬಣ್ಣದ ಬೊಗೋರಿ ಅದು ಕೂಡ ಲಿರಿಕ್ಸ್ ಸರಿ ಬರೋದಿಲ್ಲ ಮಾತ್ರ. ಈ ಭೂಮಿ ಬಣ್ಣದ ಬುಗರಿ ಆ ಶಿವನೇ ಚಾಟಿ ಕಣೋ, ಓ ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ, ಇಂತಾಗ ಬುಗುರಿಯಾಟ ಎಲ್ಲಾರು ಒಂದೇ ಓಟ, ಕಾಲ ಕ್ಷಣಿಕ ಕಣೋ. ಶಾಂತ ನನಗೆ ಎಲ್ಲ ಇದ್ದು ಹುಡುಗಿ ಸಿಗಲ್ಲ, ಇಂಥವರಿಗೆ ಎಲ್ಲ ಹುಡುಗಿ ಬೀಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಶಾಂತ ಊರಿಗೆ ಬರುವಾಗ ಸಿಗ್ತೀಯಾ ಅಂತ ಕೇಳ್ತಾ ಇದ್ದಾರೆ. ಡಿಸೆಂಬರಲ್ಲಿಯಾ ಅಂತ ಹೇಳ್ತಾ ಇದ್ದಾರೆ. ಡಿಸೆಂಬರಲ್ಲಿ ಅವರು ಊರಿಗೆ ಬಂದು ಹೋದದ್ದು, ಇನ್ನೂ ಗೊತ್ತಿಲ್ಲ ಯಾವಾಗ ಬರ್ತಾರೆ ಅಂತ. ನವೀನ್ ಬೆಳತಿಲಿ ಸರಿಗಮ ಪಾಗಬೋದಾಡ್ ಯು ಆರ್ ಸೆಲೆಕ್ಟೆಡ್ ಇಂಡಿಯನ್ ಐಡಲ್ ನೆಕ್ಸ್ಟ್ ಸೀಸನ್. ಓಕೆ ಓಕೆ ಥ್ಯಾಂಕ್ ಯು ಬಾಯ್ ಸಿಸ್ಟರ್ ಡ್ಯೂಟಿ ಸ್ಟಾರ್ಟ್. ಓಕೆ ಓಕೆ ನವೀನ್ ಬ್ರೋ ಥ್ಯಾಂಕ್ ಯು ಸೋ ಮಚ್. ಬರ್ತದೆ ನಾನು ಲೈಕ್ ಕೊಡ್ದು ಸಪೋರ್ಟ್ ಮಾಡ್ದಲ್ಲ. ಥ್ಯಾಂಕ್ ಯು ಸೋ ಮಚ್. ನಾನು ಒಂದು ಇಂಡಿಯನ್ ಐಡಲ್ ಪೋರೆ ಬಾಕಿ ಉಂಡು ಸರಿಗಮ ಪಾತ್ ಪೋದು ಬತ್ತೆ ಮೊನ್ನೆ.
ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಏರ್ಲ ಎನ್ನ ಚಾನಲ್ ಸಬ್ ಮಲ್ತಿಜಲ್ಲ ಪ್ಲೀಸ್ ಮಲ್ಪ್ಲಿ ನೋಡಿ. ನಮ್ಮ ನವೀನ್ ಬ್ರೋಡಾಗೆ ಎಲ್ಲರೂ ಸಪೋರ್ಟ್ ಮಾಡಿ, ಬೆಂಬಲ ಕೊಡಿ. ಅಣ್ಣಪ್ಪಾನ್ಯ ಅವ್ರು ಬರ್ತೀರಾ? ಹಾಯ್ ಅಣ್ಣಪ್ಪಾನ್ಯ ಅವರೇ, ವೆಲ್ಕಮ್. ಚಾ ಪರಿಯರ ತಿಂಡರ ಮೋನು ಕಂಪ್ಲೀಟ್ ಆತುಜ ಇಜ್ಜಿ ಆತುಜಿ ಅಣ್ಣಪ್ಪ ಅವರೇ, ಆಗ್ಲಿಲ್ಲ. WH ಕಂಪ್ಲೀಟ್ ಆಗ್ಲಿಲ್ಲ. ಏನ 4 ದಿನ ವೈರಲ್ ಇತ್ತಲ್ಲ ಲೈವ್, ಅವು ಪೋಯ್ನತೆ ಅವು ಇತ್ತು ನಮಗೆ ನೀತು ಕೊಡ್ತು ಕಾದಾತು ಬತ್ತೆ ಸಿಸ್. ಓಕೆ ಪ್ರೀತ್ ಸಿಸ್, ಓಕೆ ಥ್ಯಾಂಕ್ ಯು. ಪೋದಲೆ ಅಮ್ಮ ಎಂಚೊಲ್ಲೇರಿಯೇ ಕಾಲ್ ಬತ್ತನೆ ಫಸ್ಟ್ ದಾಯಿಯೇ ಪೂರನ ಬಂಗಾಪುಣ್ಯೇ ಪೂರ ಒಂದು ಮಲ್ತಂಡ ಬಂಗಾಪುಣ್ ಬೇತೆ ಒಂದಿಟ್ಟು ಬರ್ಪೀರು. ಎಣ್ಣೆ ಟಂಚಿ ಎಲ್ಲ ಬ್ಯಾಡ್ ಕಮೆಂಟ್ಸ್ ಪಾಡುಚೀರು. ಗಂಗಸರ ಬಾಟ್ಲಿ ನೀವೆಲ್ಲ ಬಾಟ್ಲಿ ಉಡಿ ಅಂದ್ರೆ ಇಲ್ಲ. ಓ ದೇವರೇ, ಒಂದು ಏರ್ ಬೈದಿನಿ. ಸಿಂಪಲ್ ಬಾಯ ಅವು ಖಾಲಿ ಕಾಟ್ರ್ ಅಯ್ಯಂದಿನ ಪದ್ಯ ಉಂಡತೆ ಒಂಜಿ ಹಿರಲ್ ಕೊರಿಯ. ಥ್ಯಾಂಕ್ ಯು ಸೋ ಮಚ್ ಸಿಂಪಲ್ ಬಾಯ್, ಥ್ಯಾಂಕ್ ಯು ಸೋ ಮಚ್. ವೈರಲ್ ಇರುವಾಗ ಯಾರಾದ್ರೂ ಹೈಡ್ ಮಾಡಿದ್ರಾ ಎಲ್ಲ ಐಡಿನ ಅನ್ನದ ಅಪ್ಪಗ ಮಸ್ಯನು ಅಂತ ಐಡ್ ಮಲ್ತೊಂದಿತ್ತೇರಿ ದಯಪಂಡ ಅಪ್ಪಗ ಬ್ಯಾಡ್ ಕಮೆಂಟ್ಸ್ ಬರ್ಪುಡತ್ತೆ. ಅಪ್ಪಗ ಐಡ್ ಆದುಪ್ಪು ಮಾತ ಕೆಲವು ಐಡ್ ಆದಿತ್ತು ಅಪ್ಪಗ ಪುರ. ಸೂಪರ್ ಲೈವ್ ಅಂತ ಹೇಳ್ತಿದ್ರಿ. ನಮ್ಮ ಗೀತಾ ಸಿಸ್ ಬಂದ್ರು. ಹಾಯ್ ಗೀತಾ ಸಿಸ್, ವೆಲ್ಕಮ್. ಸಿಂಪಲ್ ಬಾಯ್, ಕಾಫಿ ಕುಡಿದ್ರಾ? ಎಂತ ತಿಂಡಿ ತಿಂದ್ರಿ? ಗೀತಾ ಸಿಸ್, ಕಾಫಿ ಆಯ್ತಾ? ತಿಂಡಿ ಆಯ್ತಾ ನಿಮ್ದು? ಎಂತ ತಿಂಡಿ ತಿಂದ್ರಿ? ಹಾಯ್ ಸಿಸ್, ಹೇಗಿದ್ದೀರಾ ಸಿಸ್? ನಾನು ಸೂಪರ್ ಆಗಿದ್ದೇನೆ ಗೀತಾ ಸಿಸ್, ನೀವು ಹೇಗಿದ್ದೀರಾ? ಗೀತಕ್ಕ ಹಾಯ್ ಅಂತ ಹೇಳ್ತಾ ಇದ್ರಿ. ಗೀತಾ ಸಿಸ್, ಡಾಲರ್ ಕಂಪ್ಲೀಟ್ ಆಯ್ತಾ ನಿಮ್ದು? ಕಾಫಿ ಟಿಫಿನ್ ಆಯ್ತಾ ಸಿಸ್ ಅಂತ ಹೇಳ್ತಾರೆ. ಆಗಿದೆ ಗೀತಾ ಸಿಸ್, ನಿಮ್ದು ಆಯ್ತಾ? ಎಂತ ತಿಂಡಿ? ಹೈಡ್ ಆದರೆ ಮೋನೋ ಆಗುವುದಿಲ್ಲ. ಹೌದಾ? ಹೈಡ್ ಆದದೆಲ್ಲ ತೆಗಿಲಿಕ್ಕೆ ಆಗ್ತದಲ್ಲ. ಆ ಗೀತಾ ಸಿಸ್, ನಿಮ್ಮದ್ರಲ್ಲಿ ಕೆಲವು ಹೈಡ್ ಮಾಡ್ಲಿಲ್ವಾ? ನಿಮ್ದು ಮೋನ ಆಗಿದೆ ಅಲ್ಲ. ಇದು ಬ್ಯಾಡ್ ಕಮೆಂಟ್ಸ್ ಎಲ್ಲ ಹೈಡ್ ಮಾಡ್ತಾರಲ್ಲ, ಆದ್ರೂ ಕೂಡ ಮೋನ ಆಗ್ಲಿಲ್ವಾ ನಿಮ್ದು? ಆಗಿದೆ. ಅದು ಒಮ್ಮೆ ಹೈಡ್ ಆದ್ರೆ ಮತ್ತೆ ತೆಗಿತಾರಲ್ಲ, ಮೋನ ಆಗುವಾಗ ತೆಗಿತಾರೆ. ಹಾಯ್ ಗೀತಾ ಸಿಸ್ ಅಂತೇಳಿ. ನಾನು ಸೂಪರ್ ಸಿಸ್ ಅಂತ ಹೇಳಿದ್ರೆ. ಅನ್ನಿ ಬ್ರದರ್ ಹಾಯ್ ಅಂತೇಳಿ. ಹೊರ ಮನಿಪಂದೆ ಕುಲ್ಲರೆ ಮನದ ಆತು ಜಿ ಆತು ಜಿಯೇ ಟೈಮ್ ಔಟ್ ಕೊಡಬೇಕು. ಏಕೆ ಹೈಡ್ ಮಾಡಿದ್ದು ಅದು ಫಸ್ಟಿಗೆ ಗೊತ್ತಾಗೋದಿಲ್ಲಲ್ಲ ಕೆಲವರಿಗೆ, ಹಾಗೆ ಹೈಡ್ ಮಾಡ್ತಾ ಇದ್ರ. ಹಾಗೆ ಡಾಲರ್ ಇಲ್ಲ, ಏನಿಲ್ಲ ಸಿಸ್ಸು. ಗೀತಾ ಸಿಸ್, ನಿಮ್ಮದು ಲೈವ್ ಅಷ್ಟು ವೈರಲ್ ಉಂಟಲ್ಲ, ಅದಕ್ಕೆ ಡಾಲರ್ ಆ್ಯಡ್ ಆಗೋದಿಲ್ವಾ? ನನ್ನ ಮೋನೋ ಆಗಿದೆ, ಅದು ಗೊತ್ತುಂಟು ಸಿಂಪಲ್ ಬಾಯ್. ನಿಮ್ದು ಯಾವಾಗ ಮೋನ ಆಗಿದೆ? ಮೊನ್ನೆ ಲತ್ತನೆಯನ್ನು ಚಿಕನಿಗೆ ಬೆರಕೆ ಮಾಡಿದ್ರಲ್ಲ, ಆಗಲೇ ನಿಮ್ದು ಮೋನ ಆಗಿದೆ, ಗೊತ್ತಾಯ್ತು ನನಗೆ. ಅದು ಸಿಂಪಲ್ ಬಾಯ್ ಹಾಯ್ ಅಂತ ಹೇಳಿದ್ರೆ. ಅದು ಲೈಫ್ನಲ್ಲಿ ಒಂದು ಟೈಮ್ ಅಷ್ಟೇ ಚಾನ್ಸ್ ವೈರಲ್ ಆಗೋ ಮೂಮೆಂಟ್. ಹೌದೌದು, ಒಂದೇ ಟೈಮ್ ಚಾನ್ಸ್ ಸಿಕ್ಕಿದೆ. ಅದು 4 ದಿನ ಮಾತ್ರ ಇದ್ದದ್ದು ಅಣ್ಣಪ್ಪನಿಯವರೇ. ಅದು ವೈರಲ್ ಇಲ್ಲಿವರೆಗಿದ್ರೆ ಈಗ ನಾನು ಮೋನ ಆಗಿ ಕುತ್ಕೊಳ್ತಾ ಇದ್ದೆ. ಅದು ಹೋಯ್ತು. ಅದು ಇನ್ನೂ ಬರುದಿಲ್ಲ ಅವಕಾಶ. ಇನ್ನು ನಾವು ಬೇಕು ಅಂತ ಬೇಡಿಕೊಂಡ್ರು ಕೂಡ ಆ ಅವಕಾಶ ಬರುದಿಲ್ಲ ಅಲ್ವಾ? ಒಂದೇ ಟೈಮ್ ಅದು. ಹೊಟ್ಟೆ ಕಿಚ್ಚು ಮತ್ತು ನಿಮ್ಮೆಲ್ಲರ ಹೊಟ್ಟೆ ಕಿಚ್ಚು ಮತ್ತು ಆಶೀರ್ವಾದದಿಂದ ಮೋನ ಆಗಿದೆ. ಹೌದೌದು, ಹೈಡ್ ಮಾಡಿದ್ರೆ ನೀವೇ ಅದು ತೆಗೆದಿದ್ದೇನೆ. ಅದು ಗೊತ್ತುಂಟಲ್ಲ ತೆಗಿಲಿಕ್ಕೆ, ಅದೆಲ್ಲ ತೆಗೆದಿದ್ದೇನೆ. ಲೈವ್ ವ್ಯೂಸ್ ಕಮ್ಮಿ ಆಗಿದೆ ಸಿಸ್, ಲೈವ್ ಕಮ್ಮಿ ಆಗಿದೆ. ಅದರಲ್ಲಿ ಸ್ವಲ್ಪ ಕೂಡ ಆ್ಯಡ್ ಆಗುದಿಲ್ವ ಡಾಲರ್ ಲೈವಲ್ಲಿ? ನೀವು ವಿಡಿಯೋ ವೈರಲ್ ಆಗಬೇಕಲ್ಲ, ಲೈಕ್ ನನ್ನಂತ ಹೇಳ್ತೇವೆ. ಮತ್ತೆ ನೀವು ಯಾಕೆ ಹೈಡ್ ಮಾಡಿದ್ದು? ನಾನು ಹೈಡ್ ಮಾಡಲಿಲ್ಲ. ನಾನು ಯಾರನ್ನು ಕೂಡ ಹೈಡ್ ಮಾಡಲಿ. ನಾವು ಟೈಮ್ ಔಟ್ ಕೊಡೋದು, ಮತ್ತೆ ಟೈಮ್ ಔಟ್ ಕೊಡ್ತಾ ಇದ್ರು ಎಲ್ಲರೂ ಕೂಡ. ಮತ್ತೆ ಎಲ್ಲರಿಗೂ ಗೊತ್ತಾಗಿದೆಲ್ಲ, ಮತ್ತೆ ಟೈಮ್ ಔಟ್ ಕೊಡ್ತಾ ಇದ್ರು. ಹೈಡ್ ಮಾಡಬಾರ್ದು, ಟೈಮ್ ಔಟ್ ಕೊಡಬೇಕಿತ್ತು. ಹೌದೌದು, ಮತ್ತೆ ಟೈಮ್ ಔಟೇ ಕೊಡ್ತಾ ಇದ್ದದು. ಟೆಕ್ ಅವರು ಬಂದಿದ್ರು? ಇಲ್ಲ, ನೋಡಲಿಲ್ಲ ಟೆಕ್ ಅವರೇ. ನಾನು ನೋಡಲಿಲ್ಲ, ನ್ಯೂಸ್ ನೋಡಲಿಲ್ಲ. ಬೆಳಿಗ್ಗೆ ಮಕ್ಕಳಿಗೆ ಶಾಲೆದೆಲ್ಲ ಆಗ್ತದಲ್ಲ, ನ್ಯೂಸ್ ನೋಡಲಿಲ್ಲ ನಾನು. ಇನ್ನು ಮತ್ತೆ ನೋಡಬೇಕು ನ್ಯೂಸ್. ನೋಡಲಿಲ್ಲ. ವಿಡಿಯೋ ವೈರಲ್ ಆಗಬೇಕು. ಹೌದು ಗೀತಾ ಸಿಸ್, ವಿಡಿಯೋ ವೈರಲ್ ಆಗಬೇಕಲ್ಲ. ವಿಡಿಯೋ ಯಾರು ನೋಡ್ತಾರೆ? ಯಾರು ವಿಡಿಯೋ ನೋಡೋದಿಲ್ಲ. ನಾವು ನೋಡಿದರೆ ನಮ್ಮ ವಿಡಿಯೋ ನೋಡ್ತಾರೆ ಬೇರೆಯವರು, ಹಾಗೆ ಅಷ್ಟೇ. ಬೇರೆ ಎಲ್ಲಿಗೂ ಕೂಡ ವೈರಲ್ ಮಾಡ್ತಾ ಇಲ್ಲ. ಟೆಕ್ ಅವರೇ, ನಿಮ್ಮದು ಚಾನಲ್ ಇದೆಯಾ? ಟೆಕ್ ಅವರೇ, ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ನಿಮಗೆ ಲೈವ್ಗೆ ವೆಲ್ಕಮ್. ಲೈಕ್ ಕೊಡೋದಿದ್ರೆ ಒಂದು ಲೈಕ್ ಕೊಡಿ, ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ.
ಹೌದು ಹೌದು ಗೀತಾ ಸಿಸ್, ವಿಡಿಯೋ ವೈರಲ್ ಆಗುದಿಲ್ಲ, ಅದುವೇ ಕಷ್ಟ. ಇಲ್ಲದಿದ್ರೆ ನಿಮ್ಗೆ ಇಷ್ಟೊಟ್ಟಿಗೆ ಇದು ಆಡ್ಸೆನ್ಸ್ ಬಂದಿದ್ಯಾ ಗೀತಾ ಸಿಸ್? ಆಡ್ಸೆನ್ಸ್ ಬಂದಿದ್ಯಾ? ಎಳೆಯ ಮೇಲೆ ಎಳೆದು ಬಂತು ಹೂವಿನ ಮಳೆ, ಸಂಜೆ ಚಂದಿರನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿ ಹನಿ. ಹೌದು, ವಿಡಿಯೋ ವೈರಲ್ ಆಗಿ ಬಂತು ಸಿಸ್, ಬಂದಿದ್ಯಾ? ಓಕೆ ಓಕೆ, ಕಂಗ್ರ್ಯಾಚುಲೇಷನ್, ಆಡ್ಸೆನ್ಸ್ ಬಂದಿದೆ ಅಲ್ಲ. ಬೆಳ್ಳಿಯ ಮೋಡದ ಅಲೆಗಳ ನಡುವೆ ಚಂದಿರ ನಗುತ್ತಿಹನೆ, ಚಂದ ಚಂದ ಸಂಗಾತಿ ನೋಟವೇ ಚಂದ, ಅಂದ ಅಂದ ಗುಲಾಬಿ ತೋಟವೇ ಅಂದ. ಥ್ಯಾಂಕ್ ಯು ಸಿಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ ಓಕೆ, ವೆಲ್ಕಮ್ ವೆಲ್ಕಮ್ ಗೀತಾ ಸಿಸ್. ಆ ಮರ ಈ ಮರ ಧ್ಯಾನಿಸುತ್ತಿರುವಾಗ பட்டாயி கங்கேட பேரதோ குளி ಮುಡಾಯಿ ಪಾನಡು ಸಾರ ರಂಗೋಲಿ. ಹಾಯ್ ಅಂತ ಹೇಳ್ತಾ ಇದೆ. ಸುಜಾತಮ್ಮ ಬಂದ್ರು. ಹಾಯ್ ಸುಜಾತಮ್ಮ. ಸುಜಾತಮ್ಮನ ಲೈವ್ಗೆ ಬರ್ಲಿಕ್ಕೆ ಆಗ್ಲಿಲ್ಲ, ವಿಡಿಯೋ ನೋಡಿಕ್ಕೆ ಆಗ್ಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ, ಹೊರಗೆ ಹೋಗ್ಲಿಕ್ಕೆ ಇತ್ತು ಫಂಕ್ಷನ್ಗೆಲ್ಲ. ಲೈಕ್ ನನ್ನ ಅಂತ ಹೇಳ್ತಾ ಇದ್ದಾರೆ ಸುಜಾತಮ್ಮ. ಥ್ಯಾಂಕ್ ಯು ಸುಜಾತಮ್ಮ, ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಹಾಡು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಹಳೆತ್ತು ಹಾಡು, ಓಲ್ಡ್ ಈಸ್ ಗೋಲ್ಡ್ ಅಲ್ವಾ? ವಿಡಿಯೋ ನೋಡಿ. ಓಕೆ ಓಕೆ ಸುಜಾತಮ್ಮ, ಖಂಡಿತ ಖಂಡಿತ ವಿಡಿಯೋ ನೋಡ್ತೇನೆ, ಖಂಡಿತ ನೋಡ್ತೇನೆ. ಲೈವ್ ಮಾಡಲ್ಲ, ಯಾಕೆ ಲೈವ್ ಮಾಡ್ತಾ ಇಲ್ಲ? ಮೊನ್ನೆಯಿಂದ ಲೈವ್ ಮಾಡ್ತಾ ಇಲ್ವಾ ನೀವು? ನಾನೊಂದು ಬೆಳಿಗ್ಗೆ 1 ಗಂಟೆ ಲೈವ್ ಮಾಡ್ತೇನೆ ಅಷ್ಟೇ. ಮತ್ತೆ ನನಗೆ ಕೂಡ ಹೆಚ್ಚು ಬ್ಯಾಕ್ ಪೇಯ್ನ್ ಇದೆ, ಹೆಚ್ಚು ಕುತ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. 1 ಗಂಟೆ ಹೆಚ್ಚು ಕುತ್ಕೊಳ್ಳಿ ಶೋಲ್ಡರ್ ಪೇಯ್ನ್ ಸ್ಟಾರ್ಟ್ ಆಗ್ತದೆ. ಈಗ ಸ್ಟಾರ್ಟ್ ಆಯಿತು, ಈಗ ಶೋಲ್ಡರ್ ಪೇಯ್ನ್ ಸ್ಟಾರ್ಟ್ ಆಗ್ತಾ ಉಂಟು. ನಿಮ್ಮ ನಗು ನಂಗೆ ಇಷ್ಟ. ಹೌದಾ? ಥ್ಯಾಂಕ್ ಯು ಸುಜಾತಮ್ಮ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ನಗು ಎಂದಿದೆ ಮಂಜಿನ ಬಿಂದು, ನಗು 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 ನಗು, ಚುಕ್ಕಿತಾರೆ ನಾಚುವಂತೆ ಒಮ್ಮೆ ನೀ ನಗು, ನಗು ನಗುತ್ತಾ ನೀ ಬರುವೆ, ನಗುವಿನಲೇ ಮನಸೆಳೆವೆ. ನನಗೂ ಹೆವಿ ಬ್ಯಾಕ್ ಪೇಯ್ನ್. ಹೌದೌದು, ನನಗೆ ಮೊದಲೆಲ್ಲ ಬ್ಯಾಕ್ ಪೇಯ್ನ್ ಇರಲಿಲ್ಲ, ಈ ಡೆಲಿವರಿ ಆದ ನಂತರ ಎಲ್ಲ ಸ್ಟಾರ್ಟ್ ಆದದ್ದು ಬ್ಯಾಕ್ ಪೇಯ್ನ್. ಮತ್ತು ನನಗೆ ಸ್ವಲ್ಪ ಶೋಲ್ಡರ್ದು ಸ್ವಲ್ಪ ಪೇಯ್ನ್ ಜಾಸ್ತಿ. ಅದು ಸ್ಟಾರ್ಟ್ ಆದರೆ ಇಲ್ಲಿಂದ ಕತ್ತಿನಿಂದ ಇಲ್ಲಿವರೆಗೂ ಬರ್ತದೆ ಪೇಯ್ನ್, ತುಂಬ ಕಷ್ಟ ಆಗ್ತದೆ ನನಗೆ. ಒಂದು ಸೈಡ್ ಮಲಗಲಿಕ್ಕೆ ಕೂಡ ಕಷ್ಟವೇ. ನನಗೂ ಹೆವಿ ಬ್ಯಾಕ್ ಪೇಯ್ನ್. ಹೌದೌದು, ಶೋಲ್ಡರ್ ಇದಾದರೆ ಫುಲ್ಲು, ಈ ಸೈಡ್ ಫುಲ್ಲು ನೋವು ನನಗೆ ಶುರು ಆಗ್ತದೆ. ಮತ್ತು ಕೈಯೆಲ್ಲ ಇದು ಮಾಡಲಿಕ್ಕೆ ಆಗೋದಿಲ್ಲ, ತುಂಬ ಕಷ್ಟ ಆಗ್ತದೆ. ಅದಕ್ಕೆ ಭಾರಿ ಕಷ್ಟದಲ್ಲಿ 1 ಗಂಟೆ ಲೈವ್ ಮಾಡೋದು. ವಾಚ್ ಓವರ್ ಇಲ್ಲದಿದ್ದರೆ ಲೆಸ್ ಆಗ್ತದಲ್ಲ, ಹಾಗೆ. ನನ್ನಾಸೆ ಮಲ್ಲಿಗೆ ಬರುತ್ತಾಳಮ್ಮ, ದೇವಿಯೋ ಇವಳೇ ನಮ್ಮ ಬಂಗಾರದಂತ ಬೊಂಬೆಯೋ. ಯಾರಾದ್ರೂ ಇದ್ರೆ ಕಮೆಂಟ್ ಮಾಡಿ ಆಯ್ತಾ? ತಾಯಿದರು ಕ್ಷಣದಿಂದ ಅರಳಿತು ಬದನ, ಅಂಧಕಾರದಾಚೆಯೂ ನೋಡಿತು ನಯನ, ಸುತ್ತಮುತ್ತಲೂ ಎಲ್ಲ ತಾಯಿ ದರ್ಶನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ.
ಕರುಣಾಮಯಿ ಸಿರಿದೇವಿ ತಾಯಿ ಶಾರದೆ, ಕರಮುಗಿವೆ ತಾಯಿ ನಿನಗೆ ಶರಣನಾಗಿಯೇ, ನಿನ್ನ ಚರಣ ಸೇವೆ ಭಾಗ್ಯ ಸತತ ಬೇಡುವೆ. ಶಾರದೆ ಗಾನ ಶೃಂಗೇರಿಯ ಧ್ಯಾನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ. ಶಾಂತಿ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಶಾಂತಿ, ಥ್ಯಾಂಕ್ ಯು ಸೋ ಮಚ್. ದಾಸನ ಶ್ರವಣವೇ ಮೊದಲದ ನವವಿಧ ಭಕುತಿಯ ತವಕದಿಂದಲೇ ಕೊಡು ಕವಿ ಜನಪ್ರಿಯ. ಪವಮಾನ 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 ಜಗದ ಪ್ರಾಣ ಸಂದರುಷಣ ಭಯಾರಣ್ಯ ಗಾನ. ಹೇಮಾ ಕಂಚುತ ಉಪವೀತ ಧರಿ ಹೊಂಗನುತ ಕಾಮಾದಿ ವರ್ಗರ ಹಿತ, ವ್ಯಾಮಾದಿ ಸರ್ವ ವ್ಯಾಪುತ ಸತತ ನಿರ್ಭಿತ ರಾಮಚಂದ್ರನ ನಿಜ ದೂತ. ಯಾಮ ಯಾಮಕ್ಕೆ ನಿನ್ನಾರದಿಪಕ್ಕೆ ಕಾಮಿಕೆಯ ನಗಿದು ನೇಮಿಸಿ ಪ್ರತಿದಿನ ಈ ಮನಸ್ಸಿಗೆ ಸುಖ ಸ್ತೋಮವ ತೋರುತ್ತ, ಪಾಮರ ಮತಿಯನು ನೀ ಮಣಿಪುದೆ ಪವಮಾನ. ಅಂದಿಯೇ ಮಾತ ಪೋಯಿರಿ ಟೈಮ್ ಆಡದೆ ಮಾತೆನ್ನಲ್ಲ ಮಾತ ಪೋಯಿರಿ. ನನಗೆ 48 ನಿಮಿಷ ಉಂಡು. ನನಗೆ 1 ಗಂಟೆ ಬತ್ತಿ ಮಲ್ಪೇನು ಪಕ್ಕ ಎಂಡು ಮಲ್ಪೆ ಇರುಳ್ಳರ ಇಲ್ಲ ಪೋಪಿನ ಒಂದು 1/4 ಗಂಟೆ ಉಂಡು ನಲ್ಲ ಅನ್ಪೋರೆ. 1/4 ಗಂಟೆ ಉಂತುಲೆ ಸಪೋರ್ಟ್ ಮೆಸೇಜ್ ಪಾಡುವಾಡ ഇതിന ಬಗ್ಗೆ ಆನಲ್ಲ ಇವೆಂಟ್ ಮಲ್ಪೆ ಬಕ್ಕೆ ಲೊಪ್ಪು ಜೇಡಿ ಉಲ್ಲೇಸಿಸಿ ಓಕೆ 1 ಗಂಟೆ ಖಾಲಿ 40 ಐವ 16 ನಿಮಿಷ ಉಂಟು. 16 ನಿಮಿಷ ಅವೇ 16 ನಿಮಿಷ ಉಂಟು ಬಕ್ಕೆ ಆನಲ್ಲ ಇವೆಂಟ್ ಮಲ್ಪೆ ಬಕ್ಕದಾದೆ ಮಧ್ಯಾಹ್ನ ಕಜಿಪ್ಪು ಶಾಂತ ಸಿಸ್ ಕಜಿಪ್ದಾದೆ ಮಧ್ಯಾಹ್ನ ಇನ್ನು ವೆಜ್ ಅತೆ ಮೀನು ಮಲ್ಪೆರುಂಡು ಮೇರೆಗೆ ಮೀನು ಕೈ ಪೊಡು ಬಕ್ಕ ತೂದ ಅದ ವೆಜ್ ಅಮ್ಮ ಮಲ್ಪೇರು ಅಮ್ಮ ಒಂಚೂರು ಕೊಡ್ಪೇರು ಐಟು ಸುಧಾರ್ಪೇರು. ವೆಜ್ ಸಾಂಬಾರ್ ಎಡ್ಡೆ ಹಾಪುಣತೆ ವೆಜ್ ಸಾಂಬಾರ್. ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ, ಶೃಂಗಾರ ಕೃತಕ ಬಂಗಾರ ಕ್ಷಣಿಕ, ಬಾಳಲ್ಲಿ ಬಡಿವಾರವೇಕೆ, ನೀನಿಟ್ಟ ಕಾಯ ನಿನ ಕೈಲಿ ಮಾಯ, ಆಗೋದು ಹೋಗೋದು ನಾ ಕಾಣೆನೆ. ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ. ಮಾಣಿಗೆ ಕೊಟ್ಟರು ಮರದಡಿಯಲಿಟ್ಟರು, ನಾನಂತೂ ನಿನ್ನನ್ನಲಾರೆ. ಸಾರಂಗ ಮನಕ್ಕೆ ನೂರಾರು ಬಯಕೆ, ಮುಂದಿಟ್ಟು ನುಡಿಸೋನು ನಾ ಕಾಣೆನೆ. ಮುಂದೆ ಒಂದು ಸಾರಿ ಕಣ್ಮುಂದೆ ಬಾರಿ, ಕಂಡ ತುಂಬ ನಿನ್ನನ್ನು ನಾ ತುಂಬಿಕೊಂಡಿಹೆನು, ನಿನ್ನಿಂದ ನನ್ನನ್ನು ನಾ ಕಂಡುಕೊಂಡೆನು. ನೀ ಯಾರು ಕಾಣೆನು ನನ್ನೊಳ ನೀನು, ಕ್ಷಣವಾಗಲಿ ದಿನವಾಗಲಿ ನಾ ಕಾಯುವೆ, ಕಲ್ಲಾಗಲಿ ಮುಳ್ಳಾಗಲಿ. ಮಂಜುಸಿಸ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಮಂಜುಸಿಸ್, ಥ್ಯಾಂಕ್ ಯು ಸೋ ಮಚ್ ಅವೇ, ಥ್ಯಾಂಕ್ ಯು. ಒಂದು 10 ನಿಮಿಷ ಉಳ್ಳೆ 10 ನಿಮಿಷ ಉಂತುಲೆ ಅವೇ ಏನು ಬೇಕಲ್ಲ ಇವೆಂಟ್ ಮಲ್ಪೆ.
ಉಲ್ಲಾಸದ ಹೂಮಳೆ ಜಿನುಗುತ್ತಿದೆ ನನ್ನಲ್ಲಿ, ಸಂಕೋಚದ ಹೊನ್ನಳೆ ಹರಿಯುತ್ತಿದೆ ಕಣ್ಣಲ್ಲಿ. ಮುಂಜಾನೆಯು ನೀ ಮುಸ್ಸಂಜೆಯ ನೀ ನಿದೆಯ ಬಡಿತ ಬಾರಿ ಭಜನೆ ಕೇಳು ತಾಳ ಸಾಂಗ್. ಅವಲ್ಪ ಶಿಶು ಮಂದಿರ ಉಂಡು, ಅವಳು ಭಜನೆ ಪ್ರಾಕ್ಟೀಸ್ ಮಲ್ಪೇರು ಏಪಲ ಅಂಚ ಭಜನೆ ಪ್ರಾಕ್ಟೀಸ್ ಅವನು ಶುಕ್ರವಾರ ತೇನಿ ದಿನೋಲುಂಡು ಕಾಣೆ ಭಜನೆ ಪ್ರಾಕ್ಟೀಸ್ ಮಲ್ಪೇರು. ಪೊಂಜೋಲ್ನ ಭಜನೆ ಒಡೆಯಲ್ಲ ಭಜನೆ ಮಂಡ್ರೆ ಎತ್ತುಪ್ಪೇರತೆ ಅಡೆ ಪೂರ ಪೋಪೇರು ಪೊಂಜೋಳು ಕುಣಿತ ಭಜನೆ ಮಲ್ಪೇರು ಅಂಚ. ಐಕ್ ಕಲ್ಪ ಕುಣಿತ ಭಜನೆ ಅಲ್ಲ ಮಾತೆನ ಸ್ಟೆಪ್ ಒಂಜೇಲಕ ಬೋಡತೆ ಅಂಚ ಅಕುಲು ಪ್ರಾಕ್ಟೀಸ್ ಮಲ್ಪುನು ಮೂಲು. ಅವ್ಳು ಮಲ್ಲ ಜಾಗುಂಡು ಮಸ್ತ್ ಮಲ್ಲ ಜಾಗುಂಡು ಬೇತೇನೆ ಸಪ್ರೇಟ್ ಉಂಡು ಅವ್ಳು ಪ್ರಾಕ್ಟೀಸ್ ಮಲ್ಪೇರು ಪೂರ. ಅಕಲೊಂಜಿ ಟೀಮ್ ಉಂಡು, ಒಂಜಿ ಎಣ್ಮಜ ಅಂತನ ಒರ್ಮಜ ಅಂತನ ಒಂಜಿ ಟೀಮ್ ಉಂಡು ಅಂಚ ಪ್ರಾಕ್ಟೀಸ್ ಮಲ್ಪೇರು. ಶೋಕ್ ಮಲ್ಪೇರು ಯಾನ ಎಲ್ಲ ವೀಡಿಯೋ ಮಸೂಡಿಕೆದ ವೀಡಿಯೋ ಉಂಡು ಅಕಲೊಂಜಿ ಡ್ಯಾನ್ಸ್ ಅಕುಲು ಬರ್ಸಡ್ ಡ್ಯಾನ್ಸ್ ಮಲ್ಪುನ ಉಂಡು ಪ್ರಾಕ್ಟೀಸ್ ಮಲ್ಪೊಡ. ಈಗ ಅಂದಂದು ಪ್ರಾಕ್ಟೀಸ್ ಮಸ್ತ್ ಬೋಡ್ಪಣ ಒಂಜೇಲ ಕಾವಡತೆ ಕುಣಿತ ಭಜನೆ ಅಂಚ. ಅನಿಸುತ್ತಿದೆ ಯಾಕೊಂದು 10 ನಿಮಿಷ ಮಾಡ್ಬಿನ್ 10 ನಿಮಿಷ ಬೇಗ ಪೋಪುಜಿ ತುಲೆ ಅಂದಂದು. ಹರೀಶ್ ಬರ್ತೀರ, ಹಾಯ್ ಹರೀಶ್ ಬ್ರೋ ವೆಲ್ಕಮ್. ರಕ್ಷಸಿಸ್ ಬರ್ತೀರ, ಹಾಯ್ ರಕ್ಷಸಿಸ್ ವೆಲ್ಕಮ್. ಲೈಕ್ ಪನೊಂದುಲ್ಲೇರು, ಹಾಯ್ ಪನೊಂದುಲ್ಲೇರು. ಹರೀಶ್ ಬ್ರೋ ಚಾಪರಿ ಎಲ್ಲ ತಿಂದಾರಾ ದಾದಾಡಿ ರಕ್ಷಸಿಸ್ ತೆಲ್ಪಾರು ಲೈಕ್ ನನ್ನ ಪನೊಂದುಲ್ಲೇರು ದಾಯೇ ಏನ ವಿಡಿಯೋ ಸೂಪರ್ ಬರದೆ. ಥ್ಯಾಂಕ್ ಯು. ನಾನು ಬಿಜಿ ಸೀನಿ ಮಲ್ಲೆಜ್ಜಿ ರಾಕ್ಷಸಿಸ್ ಮಲ್ಲೆಜ್ಜಿ ಎಂಕ ಅರ್ಥ ಆಪುಂಡು ಅವೇ ಮಲ್ಲೆಜ್ಜಿ ಸೂಪರ್ ಸಪುಡುಲ್ಲೇರು. ಶಾನ್ಸಿಸ್ ಗುಡ್ಡು ಪನೊಂದುಲ್ಲೇರು, ಚಾಪರಿ ಐಕ್ ಪನೊಂದುಲ್ಲೇರು. ದಾದ ತಿಂಡಿ ತಿಂದಾರಿ ಹರೀಶ್ ಬ್ರೋ. ರಾಕ್ಷಸಿಸ್ ದಾದ ತಿಂಡಿ ಏನಿ ದಾದ ತಿಂಡಿ ಮಲ್ತಾರ ಸ್ಪೆಷಲ್ ಕಾಂಡೆ ಗೋಳಿ ಪಜಮಿನಿ ಮಲ್ದಾರ. ಹಾಯ್ ಹರೀಶ್ ಬ್ರೋ ಪನೊಂದುಲ್ಲೇರು. ಶಾಂತಿಸಿಸ್ ಶಾಂತಕ್ಕ ಪನೊಂದುಲ್ಲೇರು. ಮ್ಯಾಂಡಿಗ್ ದುಮ್ಮಿ ಪೋತಿನೇರು ಬಕ್ಕಜಿನೇ ಮೊನ್ನೆ ಒಂಜಿ ಮೆಹಂದಿಗೆ ಪೋತೆ ದುಮ್ಮ ಒಂಜಿ ಮೆಹಂದಿ ಮಾಡ್ದೈತೆ ಆಯ್ತು ಉಳಿದ ಕುಲ್ಲರೆ ಒಂಜಿ ಜಾಗಿಜಿ ಹೆಂಗ್ ಉಂತೊಡ್ಡು ಜಾಸ್ತಿ ಪೋತು ಉಂತೊಡ್ಡು ಆಪುಜಿ ಬೇರೆ ಬೇನೇನು ಆಯ್ಕೆ ದಾದ ಬಂದು ನಾನು ಪೋಯರತ್ರ ಬೇಕನೆ ಪೋಪಿನಿ ಮೆಹಂದಿಗೂ ಅಪ್ಪ ಮತ್ತೆ ಕುಲ್ಲರೆ ಸೀಟ್ ಆಡಲ್ ತಿಕ್ಕೊಂಡು ಇಂಚಿನ ಈ ಮೊಬೈಲ್ ಪತ್ತೊಂದು ಆಕಳು ಅಂಚಿ ಪೋನಾಗ ನೂಕೊಂಡು ಇಂಚಿ ಪೋನ ನೂಕೊಂಡು ಮೊನ್ನೆ ಅಂಚೆನೆ ಆತಲ್ಲ ಅವು ವೀಡಿಯೋ ಎಲ್ಲ ಸರಿ ಬರ್ಪುಜ್ಜಿ ಗೊತ್ತಾಂಡೆ ಕುಲ್ಲರೆ ಸೀಟ್ ತಿಕ್ಕೊಂಡು ಎಡ್ಡೇನೆ ನಾನು ಐಕೆ ಹಿಂಗೆ ಭಾರಿ ಖುಷಿ ಆನೆ ಎನ್ ಮಾಡಿದಲ್ಲ ಪೋಪೆ ಮೆಹಂದಿಗೆ. ಶಾಂತಿ ಸಿಸ್ ಪನೊಂದುಲ್ಲೇರು. ಮಂಜು ಸಿಸ್ വീഡിയോ വളരെ ഉറുദു രണ്ടാണ്ട് എന്തു മേന്തിക്ക് പോരുണ്ട് ഊരുടുത്തുമ്പേ പോയി ഒരു വീഡിയോ ലാപ്പുജാ ಶಾಂತಿ ಸಪ್ನ್ಯಾನು ನಾನು ಐದು 5 ನಿಮಿಷ ಆತೆ ಪಕ್ಕ ಏನೆಂಡು ಮಲ್ಪೆಲ್ಲ ಇವು ಪಕ್ಕ ಏನ ಬರ್ಪುಜೇರಿ ನಾನು ಬಾರಿ ಬಂಗ 1 ಗಂಟೆ ನಂಗೆ ಜನ ಬರ್ಪೇರಿ 25 ಜನ ಎನ್ನಾತೆ ಲೆಕ್ಕದ ಜನ ಆಡಿನ ದಾದನ ತಿಂಡ್ರೆ ಮಲ್ ತಿಂದು ಬೈದೇರಿ ರಕ್ಷಸಿಸ್ ಅವೇ ಇತ್ತೆ ಬಾರಿ ತೆಲಿಕೆ ಎಂಕು ಪುಲಾವ್ ಅಲೆ ಪುಲಾವ್ಗೆ ಬಟಾಣಿ ಪುಲಾವ್ ಸೋಕಾತಂತ ತೋಜರ ಅವೇ ತಿಂದಿದ್ದು ಬಾರಿ ತೆಲಿಕೆ ರೀ ಅದೇ ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ ಅವು ಏನ್ಲಿಜ್ಜಿರ ಫಸ್ಟ್ಗೆ ಪೋಡ ಶೋಕ್ ವೀಡಿಯೋ ಬರೋದು ಎಪ್ಪರ ತಿಕ್ಕೊಡ ಅದೇ ರಾಕ್ಷಸಿಸ್ ಬಾಕ ಪೂರೆಲ್ಲ ಎದುರ್ಬೋದು ವೀಡಿಯೋ ತೆಪ್ಪರೆಡೆ ಅಪ್ಪಚ್ಚಿ ಮೇಲೆ ಒಂದೇ ತೆಪ್ಕೊಂಡು ವೀಡಿಯೋ. ಜ್ಯೋತಿಸಿಸ್ ಬರ್ತೀರಾ? ಹಾಯ್ ಜ್ಯೋತಿಸಿಸ್ ವೆಲ್ಕಮ್. ಜ್ಯೋತಿಸಿಸ್ ಚಾಪರಿ ತಿಂಡಿಯಾರ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಕೆಲವೇರು ಪೊಕ್ಕಡೆ ಸಪೋರ್ಟ್ ದುರ್ಗಸಿಸ್ ದಾದಾಂಡು ಯಾನ್ ಬೈ ದಿನೇಜ್ಜಿಯೇ ಕೋಡೆಲ್ಲ ತಮ್ಮನ ಪೋಯಿರ್ತಾನೆ ಅಂಚ ಇನಿ ಒಂಜಿ ಮದುವೆ ಪೋಯರುಂಡಿಯೇ ದೂರ ಮಾತ್ರ ಯಾನ್ ಪೋತುಜಿ ಇಜಿನ ಮದುವೆಗೆ ಪೋರೆ ಮುರಳ್ನಂಚೇರಿ ಮುರಳ ಮದುವೆ ಪೋತುಜಿ ಯಾನ್ ಮೆಹಂದಿ ಪೋದು ಬರ್ಪಿನಿ ಪಕ್ಕ ಏನ ಮಾಮಿ ಪೋಪೇರು ಆರ್ಡ ಕವರ್ ಕೊರ್ಪಿನಿ ಇನಿತ ಮದ್ಮೆ ಕಾಸ್ತಿ ಬರೆಜ್ಜಿ ಇನಿ ಆಶೀರ್ವಾದವೇ ಉಡುಗೊರೆ ಇನಿತ ಮದ್ಮೆ ಊರ ನಂಬೊಚ್ಚು ಐಟಿಎಂಕ್ ಎಕ್ಸ್ಪೀರಿಯನ್ಸ್ ಆತಂಡು ಓಕೆ ರಕ್ಷಸಿಸ್ ಓಕೆ ತಿಂಡಿ ಆಂಡ್ ಚಪಾತಿ ಸಿಸ್ ನಮಗೆ ನೀರು ದೋಸೆ ರಕ್ಷಸಿಸ್ ನಮಸ್ತೆ ಪನೊಂದುಲ್ಲೇರು ಫಂಕ್ಷನ್ ಮಿಸ್ ಮಲ್ಪೆರೆ ಬಲ್ಲಿ ಒಂಜೇ ಕಳ್ಳ ಒಯ್ ಕಳ್ಳ ಪೋಡಾಪುಣಿ ಯಾಕಲೆ ಒಂಜಿ ಮೊನೆ ತೋಚ್ ಪೊಡದೆ ನಮ್ಮೆಗ್ ಪೂರ ಬೈದೇರು ಅಂಚ ಬಕ್ಕ ಮದಿಮೆಗ್ ಮಾಮಿ
పోతేರ ಪಪ್ಪನ ಮಿಗ್ದಿಲ್ಲೇರ ಆರು ಪೋಪೇರ ಆರ್ಡ ಕವರ್ ಕೊಟ್ಟು ಬಿಡ್ತ ಅಂಚ ಕೊಡೆ ತಮ್ಮನಾಗಿಂಚ ಹೆಚ್ಚ ಪುಚ್ಚ ಪೋಪಿನಿ ಅಂಚ ಪುಡ್ಸದಿತ್ತನ ಪೋಪಿನಿ ಅಂಚ ಬಕ್ಕ ಜೋಕುಲು ಬಣ್ಣಗ ಬರ್ರೆ ಅಪ್ಪುಜಿ ದೂರ ಮದ್ಮೆ ಪೋಂಡ ಎನ್ನ ಜೋಕುಲು ರೆಡ್ಡೇರಿಗೆ ಬರ್ಪಿನತೆ ಅಕುಲು ಯಾನ್ ಬಣ್ಣ ಮುಂಜಾನೆ ಯಾನ್ ಪೋಯ್ಡ ಆಯ್ ಬಣ್ಣ ಗಿಜ್ಜಿಲ ಬುಳಿಪೆ ಎಲ್ಲಿ ಆಯ್ ಮಲ್ಲ ಯಾನ ದಾಲ ಜಾಯ್ ಬತ್ತದ ಆಯ್ನಾತಿಗೆ ಕುಲ್ಲುವೆ ಅಮ್ಮನವಳು ದಾಲ ತಿನ್ಪೆ ಎಲ್ಲಿ ಏನ್ ಚತ್ತ ಈಗ ದಾಲ ಬುಡ್ಚಿ ಬಕ್ಕ ಬುಳಿಪೇರೇನೆ ಸ್ಟಾರ್ಟ್ ಮಾಡ್ಪೆ ಅಮ್ಮ ಏನನ್ನು ಬುಡ್ದು ಪೋತೇರನ್ನು ಐಕ್ಯಾನ್ ಮಸ್ತ್ ದೂರ ಪೂರ ಎತ್ತಿನ ಪೋಪುಜಿ ಬರ್ರೆ ರಡ್ಡರಿಗೆ ಬರ್ರೆ ಆಪುಜಿ ನಮ್ಮ ಕೌಲು ಒನಸ ಅದು ಕವರ್ ಕೊಡ್ದು ಅದು ಬನ್ನಾಗ ಲೇಟ್ ಆಪುಣು ಐಕ್ ಪೋಯರೆ ಬಾರಿ ಪೊಡ್ಗೆಪಿನ ಆಯ್ ಬತ್ತದ ಬೊಲಿಪೆ ಬಕ್ಕ ದಾಲ ಒಂದು ಮಲ್ಪುಜಿ ಎನ್ನ ಇಲ್ಲದ ಬೇಲೆ ತೋಜವೆ ಆನೆ ಆವಾವು 8 ಗಂಟೆ ಲೈವ್ ಮಲ್ಪರ್ 10:30 ಚೂರು ಬೇಲೆ ಉಂಡು ನೈಸ್ ಪನ ಪುಲಾವ್ ತಿಂದು ಜೋರು ತೆಲಿಕೆ ರಕ್ಸಸಿಸ್ ಗಂಡಂದ ಅವೇ ಶೋಕಾತಂತ ತೋಜೋಡು ಪುಲಾವ್ ಇನ್ನಿದಾದ ಪಾಡ್ದಾರೆ ಶಾಂತ ಸಿಸ್ ಬಂದು ನಮಸ್ತೆ ಬಂದು ಜ್ಯೋತಿ ಸಿಸ್ ಶಾಂತಕ್ಕ ಹಾಯ್ ಪನದುಲ್ಲೇರು ಹರೀಶ್ ಬ್ರೋ ಗುಡ್ ಪನದುಲ್ಲೆ ಬ್ಯೂಟಿ ಇಂಟೀರಿಯರ್ ವರ್ಕ್ ಮಲ್ಪೆರೆ ಬರ್ಪೆರೆ ಅಂದೆ ತೋಜ್ಪಲೆ ನೈಸ್ ಪನದುಲ್ಲೇರು ಗುಡ್ ಪನದುಲ್ಲೇರು ಬ್ಯೂಟಿಫುಲ್ ಪನದುಲ್ಲೇರು ಥ್ಯಾಂಕ್ ಯು ಜ್ಯೋತಿ ಸಿಸ್ ಥ್ಯಾಂಕ್ ಯು ನನಗೆ 3-4 ನಿಮಿಷ ಆತೆ ಬಕ್ಕ ಎಂಡ್ ಲೈವ್ ಎಂಡ್ ಜನಮ ಕೊರಾನೆ 0 ಆಪೇರಿ ಎಂಚಿನಂದು ಗೊತ್ತಾಪುಜಿ ವರ್ಕ್ ಮಲ್ಪೆರೆ ಬರ್ಪೇರು ಇನಿ ಅಡಿಗೆ ಮಲ್ಪುಜಿ ಶಾಂತ ಸಿಸ್ ಪಾರ್ಸಲ್ ಓ ರಕ್ಸಸಿಸ್ ಇನಿ ಪಾರ್ಸಲ ಎಂಕಲ್ಲಾಡ್ದು ಗೊತ್ತನೆ ಏರ್ಲ ಬರಾಡು ಬೇಲೆಲೊಪ್ಪಡು ಇಲ್ಲಡೆ ಅಡಿಲ ಅವಡು ಎಂಕ್ಲೆ ಚಾವಡು ತಿಂಡ್ರಾವಡು ಓವು ಬೇಲೆ 8 ಜನ ಬೇಲೆ ತಗೊಳಿತ್ತನಲ್ಲ ಅಡಿಲಿ ಇಲ್ಲಡೆ ಅವಡು ಪಾರ್ಸಲ್ ಕಂಡ್ರಿಜ್ಜಿ ಉಚ್ಚೆ ಉಂಡಿ ಇಲ್ಲಡು ಕಾರ್ ಬೇನೆ ಪನದು ಜ್ಯೋತಿ ಸಿಸ್ ಸಪೋರ್ಟ್ ಥ್ಯಾಂಕ್ ಯು ಬರೀ ಇಂಥದೇ ಆಯ್ತು ಪನದು ಹರೀಶ್ ಬ್ರೋ ಇಂಥದೇ ಬರೀ ಇಂಥದೇ ನಮ್ದು ಓ ದೇವ ರಕ್ಷಸಿಸ್ ಪನದುಲ್ಲೆ ಇನಿ ಅಂಚ ವೀಡಿಯೋ ಮಲ್ತದ ಕುಲ್ವಾರ ಅದೇ ಎಂಕ್ಲೆಗ್ ವಾ ಒಂದಿತ್ತು ನಾನು ಇಲ್ಲಡೆ ಅವಳು ಇದೇ ಕಂಟೆಜ್ಜಿ ಚಾವಡು ತಿಂಡದು 8 ಸಲ ಚಾ ಅಂಡಲ್ಲ 8 ಸಲ ತಿಂಡ್ರೆ ಇಲ್ಲಡೆ ಮಲ್ಪಡು ಅಂಚ देखा है पहली बार साजन की आंखों में प्यार अब जाके आया मेरे बेचैन दिल को करार दिल भर तुझे मिलने को ಎನ್ನ ಪುಚ್ಚೆ ರೆಸ್ಟ್ ಉಂಡು ಬೇನೆತೈಕ್ ಪುಚ್ಚಿಗೆ ಜಪ್ಪೆರೆ ಅರೇಂಜ್ಮೆಂಟ್ ಮಲ್ದೆ ಅಂದ ಹರೀಶ್ ಬ್ರೋ ಸೂಪರ್ ಸಪೋರ್ಟ್ ಉಳ್ಳೇರು ಓಲ್ ಬೆಡ್ ರಕ್ಸಸಿಸ್ ವಾರದಲ್ಲೇರು ಚಾನ್ಸಸ್ ಪುಚ್ಚಿಗೆ ಬೆಡ್ ರೆಡಿ ಮಲ್ದೆ ಅಂದ ಬೆಡ್ ಜಪ್ಪುನ ಪುಚ್ಚಿ ಇತ್ತೆ ಸಪೋರ್ಟ್ ಅಂತ ಹೇಳ್ತಾ ಇದ್ದಾರೆ ಹರೀಶ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಶಾಂತ ಸಿಸ್ ಆಯ್ತ ಸೈಜ್ ಮಲ್ತೆ ಬೆಡ್ ಅಂದೆ ಶಾಂತಕ್ಕ ಪರಿಯರೇಕೆನೊಂದುಲ್ಲೇರು ಹರೀಶ್ ಬ್ರೋ ಪ್ರೇಮದ ಕಾದಂಬರಿ ಬರೆದೆನು ಕಣ್ಣೀರಲಿ ಕತೆಯು ಮುಗಿದೆ ಹೋದರು ಮುಗಿಯದಿರಲಿ ಬಂಧನ ಗುಡ್ಡು ರಕ್ಷಸಿಸ್ ಪನದುಲ್ಲೆ ಪರಿಯರೆ ಹರೀಶ್ಪೋ ಇರ್ನಾಂಡೆ ಪರಿಯೆ ಹರೀಶ್ಪೋ ಇರ್ನಾಂಡೆ ಕೆನದುಲ್ಲೆ ಆಂಡ್ ಪನದುಲ್ಲೆ ಬೋದೆರೊಂದು ಗಾಳಿಗೆ ಬಲ್ಪುಡು ಮಾದ ಪೂರ ಬಲ್ಪುಂಡು ಕಾಲ್ ಬರ್ತೀನಿ ಓಕೆ ಮಂಜು ಸಿಸ್ ಓಕೆ ನಾನು ಒಂಜೆರಡು ನಿಮಿಷ ನನಗೆ 1 ನಿಮಿಷ ಅಂಡ ಆನ್ 1 ನಿಮಿಷ ಅದೇ ಆನ್ ಬಕ್ಕ ಎಂಡ್ ಮಂಜು ಸಿಸ್ ಸೂಪರ್ ಸಪೋರ್ಟ್ ಲೇರು ಬಕ್ಕ ನಮ್ಮ ಹರೀಶ್ ಕೂಡ ಸೂಪರ್ ಸಪೋರ್ಟ್ ಲೇರು ಪ್ರಾಣಿಲೆ ನಾಂಡ ನಂಬೋಲಿ ಕೆಲವು ಮನುಷ್ಯರು ನಂಬೆರೆ ಬಲ್ಲಿ ಪನದುಲ್ಲೇರು ರಕ್ಷಸಿಸ್ ಮಂಜು ಸಿಸ್ ಸಪೋರ್ಟ್ ದುಲ್ಲೇರು ಮಾನವನಾಗಿ ಹುಟ್ಟಿದ್ಮೇಲೆ ಏನೇನ್ ಕಂಡಿ ಸಾಯೋ ತನಕ ಸಂಸಾರದೊಳಗೆ ಗಂಡ ಗೊಂಡಿ ಸೂಪರ್ ಲೈವ್ ಅಂತ ಹೇಳ್ತಾ ಇದ್ದಾರೆ ಕರೆಕ್ಟ್ ರಕ್ಷಸಿಸ್ ಪನದುಲ್ಲೇರು ಹರೀಶ್ ಬ್ರೋ ಥ್ಯಾಂಕ್ ಯು ಮಂಜು ಸಿಸ್ ಥ್ಯಾಂಕ್ ಯು ಪೂರ ಸಪೋರ್ಟ್ ಮೆಸೇಜ್ ಪಡ್ನಕ್ಕೆ ಪೂರಿಗಳು ಥ್ಯಾಂಕ್ ಯು ಸೋ ಮಚ್ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಹಾಗೆ ಯಾರೆಲ್ಲ ಲೈವ್ಗೆ ಬಂದಿದ್ದೀರಿ 26 ಜನ ಬಂದಿದ್ದಾರೆ ಲೈಕ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ 26 ಜನ ಬಸ್ ಜನ ಬೈದುಪ್ಪಿರಂಜಿ
ಎನ್ಪದೊಲೆ ಬೈದುಪ್ಪೇರು ಹಾಗೆ ಮಾತಿರ್ಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಿಮ್ಮ ಬೇಟ್ ನಾನು ಸತ್ಯವನ್ನೇ ಹೇಳುದು. ಹೌದೌದು, ಇವರು ಸತ್ಯವನ್ನೇ ಹೇಳ್ತಾರೆ. ಹೌದೌದು. ಸತ್ಯವೇ ನಮ ತಾಯಿ ತಂದೆ, ಸತ್ಯವೇ ನಮ ಬಂಧು ಬಳಗ, ಸತ್ಯ ವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. On bye, take care, Sangi sis. Lots of moke, enna lots of moke ಮಾತೆರೆಗ್ಲ. Bye sis, bye. ಮತ್ತೆ ನಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಆಲ್. ಬಾಯ್ ಮಾತೆರೆಗ್ಲ. ರಕ್ಷಾ ಸಿಸ್, ಶಾಂತ ಸಿಸ್, ಮಂಜು ಸಿಸ್, ಹರೀಶ್ ಬ್ರೋ ಮಾತಿರಲ್ಲ, ಎತ್ತಿನ ಮಾತಿರಲ್ಲ. ಬಾಯ್.